हरे हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण माताजी ಧನ್ಯವಾದಗಳು ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ ಧನ್ಯವಾದಗಳು ಮಾತಾಜಿ. ಪ್ರಾರಂಭ ಮಾಡೋಣ. जय जय श्री चैतन्य जय नित्यानंद ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ जय अद्वैत चंद्र जय गौर भक्त वृंद ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. जय जय श्री चैतन्य जय नित्यानंद ಜಯ ಜಯ ಶ್ರೀ ಚೈತನ್ಯ ಜಯ ಜಯ ನಿತ್ಯಾನಂದ. जय अद्वैत चंद्र जय गौर भक्त वृंद ಜಯ ಅದ್ವೈತ ಗೌರ ಜಯ ಗೌರ ವೃಂದ. जय जय श्री चैतन्य जय नित्यानंद ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. जय अद्वैत चंद्र जय गौर भक्त वृंद ಜಯ ಅದ್ವೈತ ಚಂದ್ರ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತಹ ಶ್ಲೋಕ ಚೈತನ್ಯ ಚರಿತಾಮೃತ ಓದುವ ಮತ್ತು ವಿವೇಚನಾ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಗುರುವಿಗೆ ಪ್ರಾರ್ಥನೆ. ಓಂ ವಾಸುದೇವಾಯ. ಬೇಡ ಮಾತಾಜಿ, ರಿಪೀಟ್ ಮಾಡಬೇಡಿ, ಸಮಯ ಆಗಿದೆ. ಗುರುವಿಗೆ ಪ್ರಾರ್ಥನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಲ ಪ್ರಭುಪಾದ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತೆ ನಾಮಿನೇ. ನಮಸ್ತೆ ಸರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. इस्कॉन श्री राधा गोविंद की जय. श्री गौर निताई की जय. श्रील प्रभुपाद की जय. श्रील गुरुदेव की जय. ಎಲ್ಲ ಗುರು ಪರಂಪರೆಗೂ ಜೈ. ಎಲ್ಲ ದೀಕ್ಷಾ ಗುರುಗಳಿಗೂ ಜೈ. ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ವಾಂಛಾ ಕಲ್ಪತರೋ ಭ್ರಷ್ಟ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಮತ್ತೆ 94 ಮತ್ತೆ 95 ಶ್ಲೋಕ ಇಲ್ಲ ಇಲ್ಲ ಮಾತಾಜಿ. ಓಕೆ, ಹಾ ಸರಿ, ನಾನು ಹೇಳ್ತೇನೆ ಮಾತಾಜಿ. ಯಾರತ್ರ ಬುಕ್ ಇದ್ರೆ ತೆಗೆದಿಟ್ಕೊಳ್ಳಿ. ಅವರು ಯಾರಾದ್ರೂ ಹೇಳಿ ಅಂದ್ರೆ ನೀವು ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬೋದು ಮಾತಾಜಿ ಹೇಳಿದಾಗ. ಬುಕ್ ಇದ್ದವರು ಹ್ಯಾಂಡ್ ರೈಸ್ ಮಾಡಿ. ಹರೇ ಕೃಷ್ಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 3 94ನೇ ಶ್ಲೋಕ. पिता माता गुरु आदियत मान्य गण प्रथमे करेन सबार पृथ्वी ते जन्म
पिता माता गुरु आदि यत मान्य गण प्रथमे करेण सभा पृथ्वी ते जन्म पिता माता गुरु आदि यत मान्य गण ಪ್ರಥಮೆ ಕರೇನ ಸಬರ पृथ्वी ಪೃಥ್ವಿ ತೇ ಜನಂ. ಓಕೆ, ಭವಾನಿ ರಂಗಸ್ವಾಮಿ ಮಾತಾಜಿ ಓದ್ತೀರಾ? ಓದಿ, ಹರೇ ಕೃಷ್ಣ ಅದು ಮತ್ತೆ ಮಾತಾಜಿ. ಅನುವಾದ ತನಕ ಓದಿ. ಹರೇ ಕೃಷ್ಣ. ಶ್ಲೋಕ 94. ಪಿತಾ ಮಾತಾ ಗುರು ಆದಿ ಯತ ಮಾನ್ಯ ಗಣ ಪ್ರಥಮೆ ಕರೇನ ಸಬರ ಪೃಥ್ವಿ ತೇ ಜನಮ. ಅರ್ಥನ ಓದ್ಬೇಕಲ್ಲ ಮಾತಾಜಿ? ಹೌದು. ಪಿತಾ ತಂದೆ, ಮಾತಾ ತಾಯಿ, ಗುರು ಆಧ್ಯಾತ್ಮಿಕ ಗುರು, ಆದಿ ಮೊದಲಾಗಿ, ಯತ ಎಲ್ಲ, ಮಾನ್ಯ ಗಣ ಗೌರವಾನ್ವಿತ ಸದಸ್ಯರು, ಪ್ರಥಮೆ ಮೊದಲು, ಕರೇನ ಅವನು ಮಾಡುತ್ತಾನೆ, ಸಬಾರ ಅವರೆಲ್ಲರ, ಪೃಥ್ವೀತೆ ಭೂಮಿಯ ಮೇಲೆ, ಜನಮ ಜನ್ಮಗಳು. ಅನುವಾದ: ಅಂತೂ ಆತನ ತಂದೆ ತಾಯಿ ಆಧ್ಯಾತ್ಮಿಕ ಗುರುಗಳಂತಹ ಎಲ್ಲ ಗೌರವಾನ್ವಿತ ವ್ಯಕ್ತಿಗಳು ಭೂಮಿಯ ಮೇಲೆ ಮೊದಲು ಜನಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದಾಗ 93ನೇ ಶ್ಲೋಕದಲ್ಲಿ ಹೇಗೆ ಯಾವಾಗ ಶ್ರೀಕೃಷ್ಣ ತನ್ನ ಅವತಾರವನ್ನ ಭೂಮಿ ಮೇಲೆ ಪ್ರಕಟಿಸ್ತಾನೋ ಆವಾಗ ತನ್ನ ಎಲ್ಲ ಗೌರವಾನ್ವಿತ ಅಂದ್ರೆ ಯಾರು ಗೌರವಕ್ಕೆ ಅರ್ಹರಾಗಿರ್ತಾರೋ ಅವರನ್ನ ಮಾತ್ರ ಭಗವಂತ ತನ್ನನ್ನೇ ತಾನು ಭಕ್ತಿ ರೂಪದಲ್ಲಿ ಅವತರಿಸಿಕೊಂಡು ಅವರನ್ನ ಭೂಮಿಗೆ ಕಳಿಸ್ತಾನೆ ಅನ್ನೋದನ್ನ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದ್ವಿ. ಅದ್ವೈತಾಚಾರ್ಯರು ಕೂಡ ಒಂದು ಭಕ್ತಿ ಅವತಾರ, ಭಗವಂತನ ಭಕ್ತಿ ಅವತಾರ ಅನ್ನೋದು ನಮ್ಗೆ ಗೊತ್ತಾಯ್ತು. ಅವತಾರಗಳನ್ನ ಸೃಷ್ಟಿಸ್ತಾನೆ. ಈ ಒಂದು ಶ್ಲೋಕದಲ್ಲಿ ಅವತಾರಗಳನ್ನ ತಾನು ಏನೋ ಅವತಾರ ಎತ್ತಿ ಬರ್ತಾನೆ, ಆದ್ರೆ ಇದು ಯಾದೃಚ್ಛಿಕವಾಗಿ ಅಲ್ಲ. ಅಂದ್ರೆ ಏನೋ ಒಂದು ಸಡನ್ ಆಗಿ ಭಗವಂತ ಬಂದ್ಬಿಟ್ಟು ಅಂತ ಅಲ್ಲ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ, ಅವನೇನೇ ಒಂದು ಉದ್ದೇಶಕ್ಕಾಗಿ ಅವತಾರ ಎತ್ಕೊಂಡು ಬಂದ್ರು ಅದಕ್ಕೆ ಎಲ್ಲಾ ಏನೇ ಅವನ ಅವತಾರ ಕಾರಣಕ್ಕೂ ಪೂರ್ಣ ಯೋಜಿತವಾದಂತಹ ಒಂದು ಪೂರ್ಣ ಒಂದು ಯೋಜನೆ ಭರಿತವಾದಂತಹ ವ್ಯವಸ್ಥೆ ಇರುತ್ತೆ ಅನ್ನೋದನ್ನ ನಾವು ನೋಡ್ತೇವೆ. ಹಾಗಾಗಿ ಇಲ್ಲಿ ಪಿತಾಮಾತಾ ಗುರು ಆದಿ ಯತ್ಮಾನ್ಯ ಗಣ ಅಂತ ಹೇಳ್ತಾರೆ. ಯತ್ಮಾನ್ಯ ಅದು ಯತ್ಮಾನ್ಯ ಗಣ ಅಂತ ಹೇಳ್ತಾರೆ. ಅಂದ್ರೆ ಇದರ ಅರ್ಥ ಏನು? ಇಲ್ಲಿ ಕೇವಲ ದೈಹಿಕವಾದಂತಹ ತಂದೆ ತಾಯಿಯ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಭೌತಿಕ ಜಗತ್ತಿನ ಮೇಲೆ ಬಂದಾಗ ಅವರು ದೈಹಿಕವಾದಂತ ತಂದೆ ತಾಯಿ ಇರ್ತಾರೆ, ಆದ್ರೆ ಇಲ್ಲಿ ದೈಹಿಕ ತಂದೆ ತಾಯಿ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ. ಆಧ್ಯಾತ್ಮಿಕ ವ್ಯವಸ್ಥೆಯ ಒಂದು ಪೂರ್ಣ ರಚನೆನೂ ಕೂಡ ಹೇಳ್ತಾರೆ. ಅಂದ್ರೆ ಮುಂಚೆನೆ ಅವರು ತಮ್ಮ ಲೋಕದಲ್ಲಿ, ಆಧ್ಯಾತ್ಮಿಕ ಲೋಕದಲ್ಲಿ ವ್ಯವಸ್ಥೆಯ ಪೂರ್ಣ ರಚನೆಯನ್ನ ಮಾಡ್ಕೊಂಡೇ ಬಂದಿರುವಂತದ್ದು ಅಂತ. ಹೀಗೆ ಭಗವಂತ ಲೋಕದಲ್ಲಿ ಅವತರಿಸಿದಾಗ ಅವನ ಲೀಲೆಯನ್ನ ಗ್ರಹಿಸ್ಲಿಕ್ಕೆ, ಯಾಕಂದ್ರೆ ಅವನ ಲೀಲೆಯನ್ನ ಎಲ್ಲರೂ ಗ್ರಹಿಸೋದಿಲ್ಲ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು ಆಸುರರು ಭಗವಂತನ ಒಂದು ಲೀಲೆಗಳನ್ನ ಅಥವಾ ಭಗವಂತನ ನನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿ. ಹಾಗಾಗಿ ಅರ್ಥ ಮಾಡ್ಕೊಳ್ಳೋರು ಯಾರು? ಭಕ್ತರು, ಸುರರು. ಹಾಗಾಗಿ ಅವನ ಲೀಲೆಯನ್ನ ಗ್ರಹಿಸ್ಲಿಕ್ಕೆ ಮತ್ತೆ ಆ ಲೀಲೆ ಏನು, ಆ ಲೀಲೆಗೆ ಬೆಂಬಲ ಕೊಡ್ಬೇಕಲ್ಲ, ಬೆಂಬಲ ಕೊಡ್ಲಿಕ್ಕೆ ಯೋಗ್ಯವಾದಂತ ವಾತಾವರಣವನ್ನ ನಾವು ನಿರ್ಮಾಣ ಮಾಡ್ತಾನೆ ಭಗವಂತ. ಸೊ ಆ ವಾತಾವರಣವನ್ನ ನಿರ್ಮಿಸುವವರು ಯಾರು? ಯೋಗ್ಯವಾದಂತ ವಾತಾವರಣವನ್ನ ನಿರ್ಮಿಸುವವರು ಇಲ್ಲಿ ಮೇಲೆ ಹೇಳಿರೋ ಹಾಗೆ ಫಸ್ಟ್ ಚರಣದಲ್ಲಿ ಹೇಳಿರೋ ಹಾಗೆ ಪಿತಾಮಾತಾ ಗುರು ಆದಿ ಅಂತ ಹೇಳ್ತಾರೆ. ಯಾರ್ಯಾರು? ತಂದೆ ತಾಯಿ, ಗುರು, ಹಿರಿಯರು, ಭಕ್ತರು ಅಥವಾ ಸಮಾಜದ ಶ್ರೇಷ್ಠರು ಅಂತೂ ಕೂಡ ಇಲ್ಲಿ ಬರ್ತಾರೆ. ಹೀಗೆ ಉದಾಹರಣೆಗೆ ಮುಂದಿನ ಶ್ಲೋಕದಲ್ಲಿ ಅದು ಹೇಳಲಾಗತ್ತೆ. ಬಟ್ ಚೈತನ್ಯ ಮಹಾಪ್ರಭುಗಳ ಒಂದು ಲೀಲೆಯನ್ನ ನೋಡಿದಾಗ ಯಾರ್ಯಾರು ಬಂದ್ರು ತಂದೆ ತಾಯಿಯಾಗಿ, ಗುರು ಹಿರಿಯರಾಗಿ ಯಾರು ಬಂದ್ರು ಅನ್ನೋದು ಮುಂದಿನ ಶ್ಲೋಕ ಹೇಳುತ್ತೆ. ಮುಂದಿನ ಶ್ಲೋಕ ನೋಡೋಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 3 95ನೇ ಶ್ಲೋಕ. ಮಾಧವ ಈಶ್ವರ ಪುರಿ ಶಚಿ ಜಗನ್ನಾಥ ದ್ವೈತ ಆಚಾರ್ಯ ಪ್ರಕಟ ಹೈಲ ಸೇಯಿ ಸಾಥ. ಮಾಧವ ಈಶ್ವರ ಪುರಿ ಶಚಿ ಜಗನ್ನಾಥ ಅದ್ವೈತಾಚಾರ್ಯ ಪ್ರಕಟ ಹೈಲ ಸೇಯಿ ಸಾಥ. ಮಾಧವ ಈಶ್ವರ ಪುರಿ ಸಚಿ ಜಗನ್ನಾಥ ಅದ್ವೈತಾಚಾರ್ಯ ಪ್ರಕಟ ಹೈಲ ಸೇಯಿ ಸಾಥ. ಪ್ರಿಯಾಂಕಾ ಮಾತಾಜಿ ಓದ್ತೀರಾ? ನೋಡಿ ಇದು ಬಂದಿದೆ, ವರ್ಡ್ ಬೈ ವರ್ಡಿನಿಂದ ಓದಿ ಮಾತಾಜಿ. ಪ್ರಿಯಾಂಕಾ ಮಾತಾಜಿ. ಹರೇ ಕೃಷ್ಣ. ಪ್ರೇಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಮಾಧವೇಂದ್ರಪುರಿ ಈಶ್ವರಪುರಿ ಈಶ್ವರಪುರಿ ಶಚಿ ಮಾತಾ ಜಗನ್ನಾಥ ಮಿಶ್ರ ಅದ್ವೈತ ಆಚಾರ್ಯರು ಪ್ರಕಟಗೊಂಡರು ಹೈಲ ಆಗಿದ್ದರು
ಸ್ನೇಹಿ ಸಾದ ಸಂಗಡ. ಅನುವಾದ: ಮಾಧವೇಂದ್ರ ಪುರಿ, ಈಶ್ವರಪುರಿ, ಶ್ರೀಮತಿ ಶಚಿಮಾತಾ ಹಾಗೂ ಶ್ರೀಲಾ ಜಗನ್ನಾಥ ಮಿಶ್ರಾ ಇವರೆಲ್ಲರೂ ಅದ್ವೈತ ಆಚಾರ್ಯರೊಂದಿಗೆ ಆವಿರ್ಭವಿಸಿದರು. ಭಾವಾರ್ಥ: ಯಾವುದೇ ಸಂದರ್ಭದಲ್ಲಿ ಪರಮಪ್ರಭುವು ಮನುಷ್ಯ ರೂಪದಲ್ಲಿ ಧರೆಯಲ್ಲಿ ಅವತರಿಸುವನೋ ಆಗ ಆತನು ತನ್ನೆಲ್ಲ ಭಕ್ತರನ್ನು ತಂದೆ, ತಾಯಿ, ಗುರು ಹಾಗೂ ಸಂಗಡಿಗರಾಗಿ ಪಾತ್ರಗಳನ್ನು ನಿರ್ವಹಿಸಲೋಸುಗ ತನಗಿಂತ ಮೊದಲೇ ಧರೆಗೆ ಕಳಿಸುತ್ತಾನೆ. ಅಂತಹವರೆಲ್ಲರೂ ಪರಮಪ್ರಭುವು ಅವತರಿಸುವ ಮುಂಚೆಯೇ ಕಾಣಿಸಿಕೊಳ್ಳುತ್ತಾರೆ. ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳು ಆವಿರ್ಭವಿಸುವ ಮೊದಲೇ ಅವರ ಭಕ್ತರಾದ ಶ್ರೀ ಮಾಧವೇಂದ್ರ ಪುರಿ, ಆಧ್ಯಾತ್ಮಿಕ ಗುರುವಾದ ಶ್ರೀ ಈಶ್ವರಪುರಿ, ತಾಯಿ ಶ್ರೀಮತಿ ಶಚಿದೇವಿ, ತಂದೆ ಶ್ರೀ ಜಗನ್ನಾಥ ಮಿಶ್ರಾ ಹಾಗೂ ಶ್ರೀ ಅದ್ವೈತ ಆಚಾರ್ಯರು ಇವರೆಲ್ಲರೂ ಆವಿರ್ಭವಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ನೋಡಿ, ಹಿಂದಿನ ಶ್ಲೋಕದಲ್ಲಿ ಕನೆಕ್ಷನ್ ಕೊಟ್ಟಿದ್ದಾರೆ. ತಂದೆ ತಾಯಿಗಳು, ಗುರು ಹಿರಿಯರು ಅವರು ಕೂಡ ಭೂಮಿಗೆ ಅವತರಿಸಿ ಬರ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಯಾರ್ಯಾರು ಬಂದ್ರು ಅನ್ನೋದನ್ನ ಕೂಡ ಹೇಳ್ತಾರೆ. ಈ ಶ್ಲೋಕದನ್ನ ನೋಡೋದಾದ್ರೆ ಈ ಇನ್ನೊಂದು ಈ ಆದಿಲೀಲೆಯ ಓಕೆ ಇದ್ರಲ್ಲೇನೆ ಬರುತ್ತೆ. ಈ ಚೈತನ್ಯ ಮಹಾಪ್ರಭುಗಳು ಈ ಅವತಾರ ಕೇವಲ ಅವರ ಒಂದು ಅವತಾರವನ್ನ ನಾವು ಕಾಣೋದಿಲ್ಲ, ಅವರ ಜೊತೆಗೆ ಭಕ್ತರ ಸಮೂಹದ ಅವತಾರವನ್ನು ಕೂಡ ನಾವಿಲ್ಲಿ ನೋಡ್ತೇವೆ. ಹಾಗಾಗಿ ಇದಕ್ಕೆ ಪರಿವಾರ ಅವತಾರ ಅಂತ ಕೂಡ ಹೇಳ್ತಾರೆ. ಪರಿವಾರ ಅವತಾರ ಯಾಕೆ ಇಲ್ಲಿ ಆಗ್ತಾ ಇರೋದು? ಕೇವಲ ಭಗವಂತನದ್ದಲ್ಲ, ಭಗವಂತನ ಬರ್ಲಿಕ್ಕೆ ಯಾರ್ಯಾರು ಕಾರಣರಿದ್ದಾರೋ ಅದಕ್ಕೆ ಪರಿವಾರ ಅವತಾರ ಅಂತ ಹೇಳಿ ಕರೀತಾರೆ. ಅಂದ್ರೆ ಅವನ ಒಂದು ಲೀಲೆಗೆ ಅಗತ್ಯವಾದಂತಹ ಪ್ರಮುಖ ಪಾತ್ರಧಾರಿಗಳನ್ನ ಅವನು ಭೂಮಿಗೆ ಮೊದಲು ಕಳಿಸ್ತಾನೆ ಅಂತ ಹೇಳಿ. ಸೊ ಯಾರ್ಯಾರನ್ನ ಕಳಿಸಿದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. 5 ಮಹತ್ವದ ವೈಷ್ಣವ ವ್ಯಕ್ತಿತ್ವಗಳನ್ನ ಇಲ್ಲಿ ಹೇಳ್ತಾರೆ. ವೈಷ್ಣವ ಸಂಪ್ರದಾಯದಲ್ಲಿ ಯಾರೆಲ್ಲ ಪ್ರಮುಖ ವ್ಯಕ್ತಿಗಳಿದ್ದಾರೋ ಗೌಡಿ ವೈಷ್ಣವರದ್ದು ಅವ್ರದೆಲ್ಲ ಇಲ್ಲಿ ಹೇಳ್ತಾ ಇರುವಂತದ್ದು. ಯಾರೋ ವ್ಯಕ್ತಿಗಳು ಪ್ರತ್ಯೇಕ ಪಾತ್ರವನ್ನ ವಹಿಸಿರುವಂತವ್ರು ಅಂತ ಹೇಳಿ. ಭಗವಂತನ ಒಂದು ಅವತಾರವನ್ನ ಒಂದು ದೈವಿಕ ನೆಲೆ ಕೊಡ್ಲಿಕ್ಕೆ. ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ, ಯಾರಿದ್ದೀರಾ ನೋಡಿ. ಮೊದಲನೇದಾಗಿ ಇಲ್ಲಿ ಹೇಳ್ತಾ ಇರುವಂತದ್ದು ಮಾಧವೇಂದ್ರ ಪುರಿ ಅವರದ್ದು. ಮಾಧವೇಂದ್ರ ಪುರಿ ಯಾರು? ಮಾಧವೇಂದ್ರ ಪುರಿ ಅವರು ಈಶ್ವರ ಪುರಿ ಅವರ ಗುರು. ಈ ಅವರೇ ಮುಂಚೆ ಮಾಧವೇಂದ್ರ ಪುರಿನೇ ಈ ಒಂದು ಪ್ರೇಮ ಭಕ್ತಿಯ ಮೂಲ ಬೀಜವನ್ನ ಬಿತ್ತಿದಂಥವ್ರು ಅಂತ. ಸೊ ಈ ಮಾಧವೇಂದ್ರ ಪುರಿ ಗೋಸ್ವಾಮಿಗಳು ಈ ಮಾಧುರ್ಯ ಪ್ರೇಮ ಅಂತ ಹೇಳ್ತೀವಲ್ಲ ನಾವು, ಮಧುರ ಪ್ರೇಮ, ಆ ಮಾಧುರ್ಯ ಪ್ರೇಮ ಭಕ್ತಿಯ ಮೊದಲ ಆಚಾರ್ಯರು ಅವರು ವೈಷ್ಣವ ಸಂಪ್ರದಾಯದಲ್ಲಿ. ಅವರ ಹೃದಯದಲ್ಲಿ ಏನು ಈ ಮಾಧುರ್ಯ ಪ್ರೇಮ ಭಕ್ತಿಯಲ್ಲಿ ಏನಿರುತ್ತೆ? ವಿರಹ ಭಾವ. ಆ ಒಂದು ವಿರಹ ಭಾವ ಅವರ ಹೃದಯದಲ್ಲಿ ಉದ್ಭವಿಸಿತ್ತು. ಕೃಷ್ಣ ಪ್ರೇಮವೇ ಈ ಒಂದು ಚೈತನ್ಯ ಲೀಲೆ ಇದೆಯಲ್ಲ, ಇದಕ್ಕೆ ಮೂಲ ತತ್ವ ಅಂತ ಹೇಳ್ತಾರೆ. ತುಂಬಾನೇ ವರ್ಣನೆ ಈ ಮಾಧವೇಂದ್ರ ಪುರಿ ಅವ್ರದ್ದು. ಮುಂದೆ ಮಧ್ಯ ಲೀಲೆಯಲ್ಲಿ ತುಂಬಾ ಇವ್ರದ್ದು ವಿವರಣೆ ಇದೆ ಮಾಧವೇಂದ್ರ ಪುರಿ ಅವ್ರದ್ದು. ಮಾಧವೇಂದ್ರ ಪುರಿ ಪ್ರೇಮ ಭಕ್ತಿ ಕಲ್ಪ ವೃಕ್ಷ ಅಂತ ಹೇಳ್ತಾರೆ ನೋಡಿ. ಅಂದ್ರೆ ಅವರ ಶುದ್ಧ ಪ್ರೇಮ ಭಕ್ತಿಯ ಬೀಜ ಬಿತ್ತಿದವರು ಮಾಧವೇಂದ್ರ ಪುರಿ. ಹಾಗಾಗಿ ಚೈತನ್ಯ ಲೀಲೆಗೆ ಮೂಲ ಕಾರಣ ಅವರೇ ಅಂತ ಅಂತೇವೆ. ಆಮೇಲೆ ಅವರ ಒಂದು ಶಿಷ್ಯ ಶ್ರೀ ಈಶ್ವರಪುರಿ ಅವರು. ಈ ಈಶ್ವರಪುರಿ ಅವರು ಈ ಚೈತನ್ಯ ಮಹಾಪ್ರಭುಗಳಿಗೆ ಪ್ರೇಮವನ್ನ ನೀಡಿದಂತಹ ಗುರು ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಯಾಕೆಂದ್ರೆ ಈಶ್ವರಪುರಿ ಅವರು ಯಾರು? ಚೈತನ್ಯ ಮಹಾಪ್ರಭುಗಳ ದೀಕ್ಷಾ ಗುರು. ಅವರು ಸ್ವತಃ ಚೈತನ್ಯ ಮಹಾಪ್ರಭುಗಳು ಭಗವಂತನೇ ಆದ್ರೂ ಕೂಡ ಗುರುಗಳಿಂದ ದೀಕ್ಷೆಯನ್ನ ಸ್ವೀಕರಿಸಿದ್ರ ಮೂಲಕ ಏನ್ ಮಾಡಿದ್ರು? ಗುರು ತತ್ವದ ಮಹತ್ವವನ್ನ ಲೋಕಕ್ಕೆ ಹೇಳಿದ್ರು. ಹಾಗಾಗಿ ಭಗವದ್ಗೀತೆಯಲ್ಲಿ ತದ್ವಿದ್ಧಿ ಪ್ರಣಿಪಾತೇನ, ತತ್ವವನ್ನ ಅರಿಯಲಿಕ್ಕೆ ಭಗವಂತನೂ ಕೂಡ ಗುರುವಿಗೆ ಶರಣ ಆಗ್ತಾನೆ ಅನ್ನೋದು ಗೊತ್ತಾಗುತ್ತೆ. ಅಂದ್ರೆ ಭಗವಂತ ಮೊದ್ಲು ಭೂಮಿಗೆ ಎಲ್ಲರನ್ನ ಕಳಿಸಿದಾನೆ ಅಂತಂದ್ರೆ ಗುರುವಿನ ಹಿಂದೆ ಒಂದು 2 ಶ್ಲೋಕದಲ್ಲಿ ವರ್ಗೇರ ಸಂಚಾರ ಅಂತ 93ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅಂದ್ರೆ ನೋಡಿ, ಗುರು ಪರಂಪರೆನ ಮೊದ್ಲು ನಿರ್ಮಿಸ್ತಾನೆ ಅಂತ ಹೇಳಿ. ಯಾಕಂದ್ರೆ ಗುರು ಪರಂಪರೆ ಹೇಳಿದ್ದೇನೆ ಸರಿ. ಹಾಗಾಗಿ ಗುರು ಪರಂಪರೆ ಅನ್ನೋದು ತುಂಬಾನೇ ಮುಖ್ಯ ಅನ್ನೋದು ಕೂಡ ನಮ್ಗೆ ಇದನ್ನ ಗೊತ್ತಾಗುತ್ತೆ. ಆಮೇಲೆ ಇಲ್ಲಿ ಗುರು ತತ್ವದ ಮಹತ್ವ ಲೋಕಕ್ಕೆ ಬೋಧಿಸಿದ್ರು ಯಾರು? ಈ ಈಶ್ವರಪುರಿ ಅವರು. ಮತ್ತೆ ಇವರು ಯಾರು? ಶಚಿಮಾತಾ ಭಕ್ತಿಯಲ್ಲಿದ್ದವರು, ಮತ್ತೆ ಜೊತೆಗೆ ಭಕ್ತಿಯ ಗರ್ಭವನ್ನ ಧಾರಣೆನ ಮಾಡಿದಂಥವ್ರು ಅನ್ನೋದು ಕೂಡ ನಾವು ತಿಳ್ಕೋಬಹುದು. ಇವ್ರು ಕೇವಲ ಒಂದು ಭೌತಿಕವಾದಂತ ತಾಯಿ ಅಲ್ಲ, ಒಂದು ಭಕ್ತಿಯನ್ನ ಹುಟ್ಟು ಹಾಕ್ಲಿಕ್ಕೆ ಒಂದು ಭಕ್ತಿ ಅವತಾರಿಣಿ ಅಂತ ಹೇಳ್ಬಹುದು. ಯಾಕಂದ್ರೆ ಆ ತರ ಒಂದು ಭಕ್ತರಾಗಿ ಅವತರಿಸಿದ್ರು. ಭಕ್ತರಾಗಿ ಅವತರಿಸ್ಬೇಕಂದ್ರೆ ಆ ಭಕ್ತಿಯ ಅವತಾರಿಣಿಯಲ್ಲೇನೆ ಅವ್ರು ಬರ್ಬೇಕಲ್ಲ. ಹಾಗೆ ಮಹಾಪ್ರಭುವಿನಲ್ಲಿರುವಂತಹ ದಯೆ ಆಗಿರ್ಬೋದು, ಸಹನಶೀಲತೆ ಆಗಿರ್ಬೋದು, ಕರುಣೆಗೆ ಅವಳ ಒಂದು ತ್ಯಾಗ, ಹೃದಯವೇ ಮೂಲ ಅಂತ ಹೇಳಿ. ಹರೇ ಕೃಷ್ಣ. ಮ್ಯೂಟ್ ಮಾಡ್ಕೊಳ್ಳಿ. ಪ್ರಭುವಿನಲ್ಲಿರುವಂತಹ ದಯೆ, ಸಹನಶೀಲತೆ, ಕರುಣೆ ಇವೆಲ್ಲವೂ ಕೂಡ ಅವಳ ತ್ಯಾಗ
ಆ ತ್ಯಾಗಮಯ ಹೃದಯನೇ ಮೂಲ ಕಾರಣ. ಯಾರು ಕೂಡ ಬಿಟ್ಕೊಡಲ್ಲ ಹಾಗೂ ತಂದೆ ತಾಯಿನ. ಬಟ್ ಅದು ಒಂದು ಸಮೂಹ, ಭಕ್ತರ ಸಮೂಹದ ಅವತಾರ. ಹಾಗಾಗಿ ಅದನ್ನ ಅವ್ರು ಮಾಡ್ಲೇಬೇಕಿತ್ತು. ಆ ಒಂದು ತ್ಯಾಗಮಯ ಹೃದಯದ ಮೂಲನೇ ಈ ಒಂದು ಶಚಿ ಮಾತಾ ಅಂತ. ಹೀಗೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಭಗವಂತ ತನ್ನ ಲೀಲೆಗೆ ಯೋಗ್ಯವಾದ ಭಕ್ತರ ಗ್ರಹದಲ್ಲೇ ಜನಿಸ್ತಾನೆ ಅಂತ. ಯಾರೋ ಗ್ರಹದಲ್ಲಿ ಜನಿಸಿ ಬರಲ್ಲ ಭಕ್ತ. ಭಗವಂತ ಯೋಗ್ಯವಾದ ಭಕ್ತರ ಒಂದು ಗ್ರಹದಲ್ಲಿ ಅವನು ಜನಿಸಿ ಬರುವಂತದ್ದು ಅನ್ನೋದನ್ನ ನಾವು ಹಿಂದೆ ಕೃಷ್ಣನಾಗಿರುವಾಗ ನೋಡ್ತೇವೆ, ರಾಮನಾಗಿರುವಾಗ ನೋಡ್ತೇವೆ. ತುಂಬಾ ಉದಾಹರಣೆಗಳನ್ನ ನಾವು ಕಾಣ್ತೇವೆ. ಆಮೇಲೆ ಮೂರನೇದಾಗಿ ಹೇಳುವಂಥದ್ದು, ನಾಲ್ಕನೇದಾಗಿ ಹೇಳುವಂಥದ್ದು ಜಗನ್ನಾಥ್ ಮಿಶ್ರಾ ಅಂತ ಹೇಳಿ ಅಲ್ಲ. ಶಚಿ ಮಾತಾ ಆಯ್ತು, ಶ್ರೀ ಜಗನ್ನಾಥ್ ಮಿಶ್ರಾ. ಜಗನ್ನಾಥ್ ಮಿಶ್ರಾ ಇವರು ಧರ್ಮ ಮತ್ತು ಶಾಸ್ತ್ರದ ಆಧಾರ ಅಂತ ಹೇಳಿ ಕರೀತಾರೆ. ಜಗನ್ನಾಥ ಮಿಶ್ರಾ ಅವರು. ಯಾಕಂದ್ರೆ ಇವರು ವೇದದಲ್ಲಿ ಪಾಂಡಿತ್ಯರಾದಂಥವ್ರು. ಮತ್ತೆ ವೈಷ್ಣವ ಸಂಸ್ಕಾರವನ್ನ ಆಚರಿಸ್ಲಿಕ್ಕೆ ಇತರಿಗೂ ಕೂಡ ಪ್ರತೀಕ ಆದಂಥವ್ರು ಇವರು. ಹಾಗೆ ಯಾವ ಭಗವಂತನೇ ಹೇಳಿರುವಂಥದ್ದು, ಭಗವಂತನೇ ಆ ಒಂದು ಬುದ್ಧಿಯನ್ನ ಕೊಡ್ತಾನೆ. ಅಂತ ಒಂದು ನೀವು ಭಕ್ತಿ ಮಾಡಿದ್ರೆ ಅಂತ ಒಂದು ಕುಟುಂಬದಲ್ಲಿ ಜನಿಸ್ಲಿಕ್ಕೆ ನಾನು ನಿಮ್ಗೆ ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳಿ, ಆ ಭಕ್ತಿ ಕಂಟಿನ್ಯೂ ಆಗತ್ತೆ ಅಂತ ಹೇಳಿ, ಅದೆಲ್ಲ ನಮಗೆ ಹೇಳಿರುವಂತದ್ದು ಭಗವಂತ. ಆದ್ರೂ ನೋಡಿ ಇಲ್ಲಿ ಆ ಒಂದು ವೇದ ಪಾಂಡಿತ್ಯ, ವೈಷ್ಣವ ಸಂಸ್ಕಾರ ಇರುವಂತಹ ಜಗನ್ನಾಥ್ ಮಿಶ್ರಾ ಅವರು ಬ್ರಾಹ್ಮಣ ಸಂಸ್ಕಾರ ಅವ್ರಿಗಿರುವಂಥದ್ದು. ಹಾಗಾಗಿ ಆ ಒಂದು ಬ್ರಾಹ್ಮಣ ಸಂಸ್ಕಾರ ಹೇಗಿರುತ್ತೆ, ಶಾಸ್ತ್ರಾಧಾರಿತ ಭಕ್ತಿಯಲ್ಲಿ ಪ್ರದರ್ಶನ ಆಗುತ್ತೆ. ಅವಾಗ ಬ್ರಾಹ್ಮಣ ಸಂಸ್ಕಾರ ಇರುತ್ತೆ. ಶಾಸ್ತ್ರಾಧಾರಿತ ಭಕ್ತಿಯಲ್ಲಿ ನಾವು ಕಾಣ್ತೇವೆ. ಆ ಒಂದು ಧರ್ಮ ಮತ್ತೆ ಶಾಸ್ತ್ರದ ಆಧಾರ ಮತ್ತೆ ಪ್ರತೀಕ ಆಗಿದ್ರು ಜಗನ್ನಾಥ ಮಿಶ್ರಾ ಅವರು ಅಂತ ನಾವು ತಿಳ್ಕೊಬಹುದು. ಮತ್ತೆ ಇನ್ನೊಂದು ಅದ್ವೈತ ಆಚಾರ್ಯರು. ಸೊ ಇವರೆಲ್ಲರೂ ಅದ್ವೈತ ಆಚಾರ್ಯರೊಂದಿಗೆ ಆವಿರ್ಭವಿಸಿದ್ರು ಅಂತ ಹೇಳ್ತಾ ಇದ್ದಾರೆ ನೋಡಿ. ಸೆಪರೇಟ್ ಆಗಿ ಅದ್ವೈತ ಆಚಾರ್ಯರು ಅಂತ ತೆಗೆದುಕೊಂಡಿರುವಂತದ್ದು. ಅಂದ್ರೆ ಈ ಶ್ಲೋಕದಲ್ಲಿ ಕೇಂದ್ರ ಬಿಂದು ಆಗಿರುವಂತದ್ದು ಅದ್ವೈತ ಆಚಾರ್ಯರು. ಮಾಧವೇಂದ್ರ ಪುರಿ ಅವ್ರನ್ನ ಮಾಡಿಲ್ಲ, ಈಶ್ವರ ಪುರಿ ಅವ್ರನ್ನ ಮಾಡಿಲ್ಲ, ಶಚಿ ಮಾತಾ ಇಲ್ಲ, ಶ್ರೀ ಜಗನ್ನಾಥ ಮಿಶ್ರಾ ಇಲ್ಲ. ಯಾರು ಅದ್ವೈತ ಆಚಾರ್ಯರು. ಯಾಕಂದ್ರೆ ಚೈತನ್ಯ ಮಹಾಪ್ರಭುಗಳು ಅವತರಿಸಿ ಬರ್ಲಿಕ್ಕೆ ಮುಖ್ಯವಾದ ಕಾರಣನೇ ಅದ್ವೈತ ಆಚಾರ್ಯರು. ಹಾಗಾಗಿ ಅವರಿಗೆ ಅವತಾರದ ಪ್ರೇರಕರು ಅಂತ ಹೇಳಿ ಕರೀತಾರೆ. ಹೀಗಾಗಿ ಈ ಶ್ಲೋಕದ ಒಂದು ಕೇಂದ್ರ ಬಿದ್ದು ಅದ್ವೈತ ಆಚಾರ್ಯರು. ಹೇಗೆ ಅವ್ರು ಕರೆದ್ರು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾರೆ. ಹೇಗೆ ಅವರು ಕರೆಯೋದಕ್ಕೂ ಒಂದು ವಿಧಾನ ಇರುತ್ತಲ್ಲ. ಭಗವಂತ ಅವತರಿಸಿ ಬರ್ಬೇಕಂದ್ರೆ ಆ ಅವತಾರ, ಆ ಒಂದು ಹುಂಕಾರ ಅಂತ ಈಗಾಗ್ಲೇ ಹೇಳಿದ್ರು. ಹಿಂದಿನ ಒಂದು ಶ್ಲೋಕದಲ್ಲಿ ನಾವು ನೋಡಿದ್ವಿ. ಕೃಷ್ಣಾವತಾರೇ ಹೇತು ಯಾಂಹಾರ ಹುಂಕಾರ ಅಂತ, ಯಾಂಹಾರ ಹುಂಕಾರ ಅಂತ, ಹುಂಕಾರ ಅಂತ ಹೇಳಿ. ಮುಂದೆ ಬರುತ್ತೆ ತುಳಸಿ ಜಲ, ಗಂಗಾ ಜಲ ಪೂಜೆ, ಈಗ ಜೋರಾದ ಒಂದು ಹೂಕಾರ, ಹುಂಕಾರ ಅಂತ ಹೇಳ್ತಾರೆ. ಸೊ ಇವೆಲ್ಲವೂ ಕೂಡ ಮಹಾಪ್ರಭುವಿನ ಅವತಾರಕ್ಕೆ ಕಾರಣ ಆಗಿರುವಂತದ್ದು. ಅದೊಂದು ಕಾರಣ. ಆದ್ರೆ ಇನ್ನೊಂದ್ ಕಡೆ ಭಗವಂತ ಹೇಳ್ತಾನೆ, ಯದಾ ಯದಾಹಿ ಧರ್ಮಸ್ಯ, ಧರ್ಮ ಯಾವಾಗ ಹಾನಿ ಆಗತ್ತೋ ಆವಾಗ ನಾನು ಅವತರಿಸಿ ಬರ್ತೇನೆ, ಭಗವಂತ ಅವತರಿಸ್ತಾನೆ ಅಂತ ಹೇಳ್ತಾನೆ. ಹೀಗೆ ಅದ್ವೈತ ಆಚಾರ್ಯರ ಒಂದು ಕರುಣಾಹೃದಯ ಅಂತ ಹೇಳ್ತೇವೆ. ಆ ಕರುಣಾಹೃದಯ, ಕರುಳಿನ ಕೂಗು ಅಂತ ಹೇಳ್ತೇವೆ, ಅದು ಭಗವಂತನ ಹೃದಯವನ್ನ ಕರಗಿಸಿತು ಅಂತ. ಇದರಿಂದ ನಾವೇನ್ ತಿಳ್ಕೊಳ್ತೇವೆ ಅಂದ್ರೆ, ಭಕ್ತನ ಪ್ರಾರ್ಥನೆ ಭಗವಂತನನ್ನ ಬಲವಂತವಾಗಿ ಈ ಲೋಕಕ್ಕೆ ಅವತರಿಸಿಕೊಂಡು ಬರೋ ಹಾಗೆ ಮಾಡತ್ತೆ ಅಂತ ಹೇಳಿ. ಒಟ್ಟಾರೆ ಏನ್ ಹೇಳುತ್ತೆ ಇವೆರಡು ಶ್ಲೋಕ, ಹಿಂದಿನ ಒಂದು ಇದ್ದ ಶ್ಲೋಕವನ್ನ ನಾವು ನೋಡಿದಾಗ, ಚೈತನ್ಯ ಮಹಾಪ್ರಭುವಿನ ಅವತಾರ ಸಾಮೂಹಿಕವಾದಂತಹ ಒಂದು ದೈವಿಕ ಯೋಜನೆ, ಹಾಗೇ ಇರುವಂತದ್ದಲ್ಲ, ದೈವಿಕ ಯೋಜನೆ, ಅಧ್ಯಾತ್ಮದಲ್ಲೇನೆ ಡಿಸೈಡ್ ಆಗಿರುವಂತದ್ದು. ಆಮೇಲೆ ಗುರು ಪರಂಪರೆ ಮೊದ್ಲು ಬರುತ್ತೆ. ಆಮೇಲೆ ಅವರು ಒಂದು ಪಿತಾ ಮಾತಾ ಮತ್ತೆ ಇದು ಪ್ರೇರಕರು, ಪ್ರೇರಣೆ ಕೊಡುವಂತ ಭಕ್ತರು ಮೊದ್ಲೇ ಪ್ರಕಟವಾಗ್ತಾರೆ ಅನ್ನೋದು ನಮ್ಗೆ ಗೊತ್ತಾಯ್ತು. ಮತ್ತೆ ಭಗವಂತ ತನ್ನ ಲೀಲೆಯನ್ನ ಯಾವಾಗ್ಲೂ ಕೂಡ ತಾನೊಬ್ನೇ ನಡ್ಸಲ್ಲ. ಭಗವಂತ ತನ್ನ ಲೀಲೆಯನ್ನ ಭಕ್ತರ ಮೂಲಕನೇ ನಡೆಸ್ತಾನೆ ಅನ್ನೋದು ನಮ್ಗೆ ಈ ಶ್ಲೋಕದಿಂದ ಗೊತ್ತಾಗುತ್ತೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಮಾತಾಜಿ, ಈಶ್ವರ ಪುರಿ ಅವರು ಯಾರ ಗುರು? ಮಾಧವೇಂದ್ರ ಪುರಿ ಅವರದ ಚೈತನ್ಯ ಮಹಾಪ್ರಭುಗಳದ್ದ ಗುರುಗಳು? ಈಶ್ವರ ಪುರಿ ಅವರು ಚೈತನ್ಯ ಮಹಾಪ್ರಭುಗಳ ಗುರು. ಓಕೆ. ಮಾಧವೇಂದ್ರ ಪುರಿ ಅವರದಲ್ಲ ಗುರುಗಳಲ್ಲ ಅವರು? ಇಲ್ಲ 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 ಮಾಧವೇಂದ್ರ ಪುರಿ ಅವರು ಮಾಧವೇಂದ್ರ ಪುರಿಯ ಶಿಷ್ಯ ಈಶ್ವರ ಪುರಿ. ಓಕೆ ಓಕೆ ಓಕೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 3 96ನೇ ಶ್ಲೋಕ. ಪ್ರಕಟಿಯ ದೇಖೆ ಆಚಾರ್ಯ ಸಕಲ ಸಂಸಾರ, ಕೃಷ್ಣ ಭಕ್ತಿ ಗಂಧಹೀನ ವಿಷಯ ವ್ಯವಹಾರ. ಪ್ರಕಟಿಯ ದೇಖೆ ಆಚಾರ್ಯ ಸಕಲ ಸಂಸಾರ, ಕೃಷ್ಣ ಭಕ್ತಿ ಗಂಧಹೀನ ವಿಷಯ ವ್ಯವಹಾರ. ರಿಪೀಟ್ ಮಾಡಿ. ಆಚಾರ್ಯ ಸಕಲ ದೇಖೆ ಆಚಾರ್ಯ ಸಕಲ ಸಂಸಾರ, ಭಕ್ತಿ ಗಂಧಹೀನ ವಿಷಯ ವ್ಯವಹಾರ. ಒಬ್ಬೊಬ್ಬರೇ ಹೇಳಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಹೇಳಿ. ಪ್ರಕಟಿಯ ದೇಖೆ ಆಚಾರ್ಯ ಸಕಲ ಸಂಸಾರ,
ಕೃಷ್ಣ ಭಕ್ತಿ ಗಂಧಹೀನ ವಿಷಯ ವ್ಯವಹಾರ. ಲಕ್ಷ್ಮೀ ಬೀವಿ ಸಂಸಾರ. ಮಾತಾಜಿ. ಶ್ಲೋಕ 96. ಪ್ರಕಟಿಯ ದೇಕೆ ಆಚಾರ್ಯ ಸಕಲ ಸಂಸಾರ, ಕೃಷ್ಣ ಭಕ್ತಿ ಗಂಧಹೀನ ವಿಷಯ ವ್ಯವಹಾರ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ. ಪ್ರವೀಣ ಅದು ಮಾತಾಜಿ ಓದಿ ಶ್ಲೋಕ ಅನುವಾದ. ಹರೇ ಕೃಷ್ಣ ಮಾತಾಜಿ. ಪ್ರಕಟಿಯ ದೇಖೆ ಆಚಾರ್ಯ ಸಕಲ ಸಂಸಾರ, ಕೃಷ್ಣ ಭಕ್ತಿ ಗಂಧಹೀನ ವಿಷಯ ವ್ಯವಹಾರ. ಪ್ರಕಟವಾಗುತ್ತಾ, ದೇಖೆ ಅವನು ನೋಡಿದನು, ಆಚಾರ್ಯ ಅದ್ವೈತ ಆಚಾರ್ಯ, ಸಕಲ ಎಲ್ಲವೂ, ಸಂಸಾರ ಐಹಿಕ ಜಗತ್ತು, ಕೃಷ್ಣ ಭಕ್ತಿ ಪ್ರಭು ಕೃಷ್ಣನಿಗೆ ಭಕ್ತಿಯ ಗಂಧ ಮ್ಯೂಟ್ ಆಗಿದೆ ಮಾತಾಜಿ ನಿಮ್ದು. ಗಂಧಹೀನ ಮಾತಾಜಿ. ಗಂಧಹೀನ ಒಂದು ಗುರುತು ಇಲ್ಲದೆ, ವಿಷಯ ಇಂದ್ರಿಯಗಳ ವ್ಯವಹಾರದ ಅನುವಾದ. ಜನರು ಕೇವಲ ಐಹಿಕ ವಿಷಯಗಳಲ್ಲಿಯೇ ತಲ್ಲೀನರಾಗಿದ್ದುದರಿಂದ ಶ್ರೀಕೃಷ್ಣನಿಗೆ ಸಲ್ಲಬೇಕಾದ ಭಕ್ತಿ ಸೇವೆಯಿಂದ ಇಡೀ ಜಗತ್ತು ಶೂನ್ಯವಾಗಿದೆ ಎಂದು ಶ್ರೀ ಅದ್ವೈತ ಆಚಾರ್ಯರು ಜನಿಸಿದ ನಂತರ ಮನಗಂಡರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಸಕಲ ಸಂಸಾರ ಅಲ್ಲ, ಸಂಸಾರ ಅದು ಸರಿ. ಈ ಒಂದು ಶ್ಲೋಕದಲ್ಲಿ ಅದ್ವೈತ ಆಚಾರ್ಯರು ಈ ಒಂದು ಲೋಕದ ಸ್ಥಿತಿಯನ್ನ ನೋಡಿ, ಆ ಒಂದು ಪ್ರಸ್ತುತ ಅವರು ಯಾವಾಗ ಅವರು ಕೂಡ ಬಂದ್ರು, ಅವಾಗ ಒಂದು ಲೋಕದ ಸ್ಥಿತಿಯನ್ನ ನೋಡಿ ಅವ್ರಿಗೆ ಏನೆಲ್ಲ ಆಂತರಿಕ ಒಂದು ವೇದನೆಯನ್ನ ಅನುಭವಿಸಿದ್ರು, ಅದಕ್ಕೆ ಪ್ರಕಟಿಯ ದೇಖೆ ಅಂತ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ. ಪ್ರಕಟಿಯ ದೇಖೆ ಅಂದ್ರೆ ಅವರು ಪ್ರಕಟ ಆದ್ಮೇಲೆ ಲೋಕದ ಸ್ಥಿತಿಯನ್ನ ನೋಡಿ ಅಂತ ಹೇಳ್ತಾ ಇರುವಂತದ್ದು. ಅದ್ವೈತ ಆಚಾರ್ಯರು ಭೌತಿಕ ಜಗತ್ತಿನಲ್ಲಿ ಅವತರಿಸಿದ ಮೇಲೆ ತಮ್ಮ ಸುತ್ತಲೂ ಕೂಡ ಏನ್ ನಡೀತಾ ಇದೆ, ಏನ್ ಸ್ಥಿತಿ ಇದೆ ನೇರವಾಗಿ ಗಮನಿಸಿದ್ರು. ಅದನ್ನ ನೋಡಿ ಆ ಲೋಕ ಇಲ್ಲಿ ಮುಂದೆ ಹೇಳ್ತಾ ಇದ್ರೆ ಗಂಧಹೀನ ಅಂತ ಹೇಳ್ತಾ ಇರುವಂತದ್ದು ಶ್ಲೋಕದಲ್ಲಿ. ಗಂಧಹೀನ ಅಂದ್ರೆ ಈ ಕೃಷ್ಣ ಭಕ್ತಿಯ ಸುಗಂಧವಿಲ್ಲದಿರುವಂತವ್ರು ಅಂತ, ಭಕ್ತಿನೇ ಇಲ್ಲದೆ ಇರುವಂತವ್ರು ಅಂತ ಹೇಳ್ಬೋದು. ಅಂದ್ರೆ ಅವ್ರು ಏನಿದ್ರು ಸಂಪೂರ್ಣವಾಗಿ ವಿಷಯ ಭೋಗ, ಇಂದ್ರಿಯ ತೃಪ್ತಿಯ ಒಂದು ವ್ಯವಹಾರಗಳಲ್ಲಿ ಮುಳುಗಿದ್ರು ಅಂತ ಹೇಳಿ ಆ ಲೋಕವಾಗಿತ್ತು ಅವಾಗ. ಕೃಷ್ಣ ಭಕ್ತಿ ಗಂಧಹೀನ ಎಂಬ ಅರ್ಥ ಏನ್ ಕೊಡುತ್ತೆ, ಗಂಧ ಅನ್ನುವಂತ ಪದ ಶ್ರೀಲ ಪ್ರಭುಪಾದರು ಬಹಳ ಸೂಕ್ಷ್ಮವಾಗಿ ಇದನ್ನ ಬಳಸ್ತಾರೆ, ಗಂಧ ಅಂತ ಹೇಳಿ. ಅಂದ್ರೆ ಕೃಷ್ಣ ಭಕ್ತಿಯ ಸುಳಿವೂ ಕೂಡ ಇಲ್ಲದ ಸ್ಥಿತಿ ಅಂತ ಹೇಳಿ ಗಂಧಹೀನ. ಒಂದು ಸುಳಿವು ಕೂಡ ಇಲ್ಲ, ಕಾಣೋದಂದ್ರೆ ದೂರ ಉಳಿತು, ಆ ಸುಳಿವೇ ಇಲ್ಲ. ಇಲ್ಲಿ ಜನರು ಈ ಸಂಪ್ರದಾಯ ಸಂಸ್ಕಾರ ಮಾಡ್ತಾ ಇದ್ರು. ವೇದ ಕರ್ಮಗಳನ್ನ, ಸಂಪ್ರದಾಯವನ್ನ, ಸಂಸ್ಕಾರವನ್ನ ಎಲ್ಲ ಆಚರಿಸ್ತಾ ಇದ್ರು. ಆದ್ರೆ ಕೇವಲ ತೋರಿಕೆಗೆ ಮಾತ್ರ ಪಾಲಿಸ್ತಾ ಇದ್ರು ಅಂತ ಇಲ್ಲಿ ಹೇಳ್ತಾರೆ. ಆದ್ರೆ ಅವ್ರಿಗೆ ಒಳಗಡೆಯಿಂದ ಆಂತರಿಕವಾಗಿ ಭಗವಂತನ ಮೇಲೆ ಪ್ರೀತಿ ಆಗಿರ್ಬೋದು, ಶರಣಾಗತಿ ಭಾವನೆ ಇರ್ಲಿಲ್ಲ. ಕೇವಲ ಅವರು ಕರ್ಮಕಾಂಡ ಬದುಕಿನಲ್ಲಿ ಸಿಲುಕಿದ್ರು ಅನ್ನೋದನ್ನ ಹೇಳ್ತಾರೆ. ಹಾಗಾಗಿ ಹಿಂದಿನ ಶ್ಲೋಕದಲ್ಲಿ ಅಸುರರ ಕುರಿತಾಗಿ ಹೇಳಿದ್ರು, ನಮಾಂ ದುಷ್ಕೃತನೋ ಮೂಢ ಪ್ರಪದ್ಯಂತೆ ನರಾಧಮಾಃ. ಪಾಪಕರ್ಮಗಳಲ್ಲಿ ತೊಡಗಿರೋ ಮೂಢರು ಮತ್ತೆ ಈ ಅಸುರ ಸ್ವಭಾವದವ್ರು ಎಂದಿಗೂ ಕೂಡ ಕೃಷ್ಣನ ಶರಣಾಗೋದಿಲ್ಲ. ಬಟ್ ಹೊರ ತೋರಿಕೆಗೆ ಮಾತ್ರ ಕಾಣಿಸುತ್ತೆ ಇವರು ಕೂಡ ಭಕ್ತರು ಅಂತ. ಆದ್ರೆ ಇದೇ ಒಂದು ಸ್ಥಿತಿ ಏನಿತ್ತೋ ಅದ್ವೈತಾಚಾರ್ಯರು ಆ ಒಂದು ಸಮಾಜದಲ್ಲಿ ಕಂಡ್ರು ಅಂತ ಹೇಳಿ. ನೋಡಿ, ನಮ್ಗೆ ಬರ್ಬೋದು ಚೈತನ್ಯ ಮಹಾಪ್ರಭುಗಳು ಯಾಕೆ ಬಂದ್ರು, ಕೇವಲ ಭಕ್ತಿಯನ್ನು ಕೊಡ್ಲಿಕ್ಕೆ ಬಂದ್ರಾ? ಇಲ್ಲ, ಭಕ್ತಿಯನ್ನು ಕೊಡ್ಲಿಕ್ಕೆ ಬಂದ್ರು, ಅದು ನಿಜ. ನಾಮ ಸಂಕೀರ್ತನೆ ಒಂದು ಪ್ರಮುಖ ಉದ್ದೇಶ ಆಗಿತ್ತು. ಆದ್ರೂ ಅಲ್ಲಿ ಏನ್ ನಡೀತಾ ಇತ್ತು ಆ ವಾತಾವರಣ, ಭಗವಂತ ಹೇಳಿರೋ ಹಾಗೆ ನಾನು ಎಲ್ಲೆಲ್ಲಿ ಅಧರ್ಮದ ಇರುತ್ತೋ ಅದನ್ನ ನಾಶ ಮಾಡ್ಲಿಕ್ಕೆ ಮತ್ತೆ ಸಜ್ಜನರನ್ನ ಕಾಪಾಡ್ಲಿಕ್ಕೆ ಬಂದೇ ಬರ್ತೀನಿ ಅಂತ. ಸೊ ಹಾಗೇನೆ ಆ ಆವಿರ್ಭಾವವನ್ನ, ಆ ಒಂದು ಅವತಾರವನ್ನ ಎತ್ತಿ ಬಂದಂತವ್ರು ಚೈತನ್ಯ ಮಹಾಪ್ರಭುಗಳು ಅನ್ನೋದು ನಮ್ಗೆ ಈ ಅದ್ವೈತ ಆಚಾರ್ಯರ ಒಂದು ಹೇಳಿಕೆ ಏನಿತ್ತು ಅನ್ನೋದನ್ನ ನಮ್ಗೆ ಕವಿರಾಜ್ ಗೋಸ್ವಾಮಿ ಅವರು ಇದರಲ್ಲಿ ತಿಳಿಸ್ತಾರೆ. ಆಮೇಲೆ ಈ ವಿಷಯ ವ್ಯವಹಾರ ಅನ್ನೋದಿದೆ ನೋಡಿ, ಕೊನೆಗೆ ಇರುವಂತಹ ಚರಣದಲ್ಲಿ ವಿಷಯ ವ್ಯವಹಾರ ಅಂದ್ರೆ ಕೇವಲ ಪಾಪ ಅಲ್ಲ, ಪಾಪ ಮಾಡ್ತಾರೆ ಎಲ್ರು, ಕೇವಲ ಪಾಪ ಅಲ್ಲ, ಅದು ಭಗವಂತನ ಕೇಂದ್ರವಿಲ್ಲದ ಒಂದು ಜೀವನ ಶೈಲಿ, ಭಗವಂತನೇ ಇಲ್ಲ. ಹಾಗೆ ಅಂದ್ರೆ ಆಹಾರ, ಹಣ, ಕುಟುಂಬ, ಗೌರವ, ಶಾಸ್ತ್ರದ ಒಂದು ಚರ್ಚೆ ಆಗಿರ್ಬಹುದು, ಎಲ್ಲವೂ ಕೂಡ ಕೃಷ್ಣ ಸೇವೆ ಇಲ್ಲದೆ ನಡೀತಾ ಇತ್ತು.
ಕೃಷ್ಣ ಸೇವೆ ಇಲ್ಲದೇನೆ ಇವೆಲ್ಲ ನಡೀತಾ ಇತ್ತು ಅಂತ. ಇದರಿಂದ ಈ ಮಾನವರ ಜೀವನ ಏನಾಗಿತ್ತು ಅವಾಗ, ಈ ಒಂದು ನನ್ನ ಪರಮ ಗುರಿ ಏನು ಅಂತ. ಈಗ ಎಲ್ರು ನಿಮ್ಗೆ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಪರಮ ಗುರಿ ಏನು ಅಂತ ಗೊತ್ತಾಗಿದೆ, ಆದ್ರೆ ಅವಾಗ ಎಲ್ರೂ ಕೂಡ ಮರ್ತು ಹೋಗಿತ್ತು ಅಂತ ಹೇಳಿ. ಹೀಗೆ ಇನ್ನೊಂದು ಇದ್ರಲ್ಲಿ ಹೇಳ್ತಾರೆ, ಶ್ರೀಮದ್ ಭಾಗವತದಲ್ಲಿ ಫಸ್ಟ್ ಕ್ಯಾಂಟೋನಲ್ಲಿ ಬರುತ್ತೆ ನೋಡಿ, ಧರ್ಮ ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಸುಯಃ ಅಂತ ಹೇಳಿ. ಅಂದ್ರೆ ಕೃಷ್ಣ ಕಥೆ ಮತ್ತೆ ಭಕ್ತಿ ಇಲ್ಲದ ಒಂದು ಧರ್ಮ, ಕೃಷ್ಣ ಕಥೆ ಮತ್ತೆ ಭಕ್ತಿ ಇಲ್ಲದ ಧರ್ಮ ಶತ್ರು ಮಾತ್ರ ಅಂತ ಇಲ್ಲಿ ಹೇಳ್ತಾರೆ. ಇದನ್ನ ಅದ್ವೈತಾಚಾರ್ಯರು ಆ ಸಮಾಜದಲ್ಲಿ ಕಂಡ್ರು ಅಂತ. ಶ್ರಮ ಏವ ಹಿ ಕೇವಲಂ, ಆ ಒಂದು ಸ್ಥಿತಿ ಇತ್ತು, ಕೇವಲ ಶ್ರಮ, ಅದ್ ಬಿಟ್ಟು ಬೇರೆ ಏನು ಇರ್ಲಿಲ್ಲ. ಆ ಒಂದು ಸೇವೆ ಭಗವಂತನಿಗೆ ಇರ್ಲಿಲ್ಲ, ಕೇವಲ ಶ್ರಮ ಏವ ಹಿ ಕೇವಲಂ. ಹೀಗೆ ಇದರಿಂದ ಏನ್ ನಮ್ಗೆ ಅರ್ಥ ಆಗತ್ತೆ, ಈ ಒಂದು ಶ್ಲೋಕದಿಂದ ಏನ್ ತಿಳ್ಕೊಬಹುದು ಅಂತಂದ್ರೆ, ಆವಾಗಿನ ಸಮಾಜ ಯಾವಾಗ ಅದ್ವೈತಾಚಾರ್ಯರು ಬಂದ್ರು, ಆ ಸಮಾಜದಲ್ಲಿ ಧಾರ್ಮಿಕವಾಗಿ ಕಾಣಿಸಿದ್ರು ಕೂಡ ಭಕ್ತಿ ಇಲ್ಲದವರಾಗಿದ್ರು. ಭಕ್ತಿ ಇಲ್ಲದ ಒಂದು ಶೂನ್ಯ ಪೂಜೆ ಅವ್ರದಿತ್ತು. ಭಗವಂತನ ಅವತಾರಕ್ಕೆ ಏನು ಕಾರಣವಾಗುವಷ್ಟು ಶಕ್ತಿ ಈ ಶುದ್ಧ ಭಕ್ತನ ಕರುಣೆ ಮತ್ತೆ ಪ್ರಾರ್ಥನೆಯಲ್ಲಿ ಇದೆ ಅನ್ನೋದು ನಮ್ಗೆ ಗೊತ್ತಾಯ್ತು. ಅಂದ್ರೆ ಸಮಾಜವನ್ನ ಸರಿಪಡಿಸ್ಲಿಕ್ಕೆ ಅದ್ವೈತಾಚಾರ್ಯರು ಈ ಒಂದು ಶುದ್ಧ ಭಕ್ತನ ಕರುಣೆ ಆಗಿ ಬಂತು. ಅವರ ಪ್ರಾರ್ಥನೆನೇ ಭಗವಂತನ ಅವತಾರಕ್ಕೆ ಕಾರಣ ಆಯ್ತು ಅಂತ. ಹೀಗೆ ಅದ್ವೈತಾಚಾರ್ಯ ದೃಷ್ಟಿಯಲ್ಲಿ ಈ ಒಂದು ಸಮಸ್ಯೆ ಏನಿದೆಯೋ ಅಲ್ಲಿದು ಪಾಪ ಅಲ್ಲ. ಅದು ಏನಂತ ಕರೀತಾರೆ, ಒಂದು ಕೃಷ್ಣನ ವಿಸ್ಮೃತಿ ಅಂತ ಕರೀತಾರೆ. ಅಂದ್ರೆ ಕೃಷ್ಣನ ಪ್ರಜ್ಞೆ ಇಲ್ಲದೆ ಇರುವಂತದ್ದು ಅಂತ ಹೇಳಿ, ಕೃಷ್ಣನನ್ನ ಮರ್ತು ಬಿಟ್ಟಿದ್ದಾರೆ ಅಂತ, ಭಗವಂತನನ್ನ ಮರ್ತು ಬಿಟ್ಟಿದ್ದಾರೆ ಅನ್ನೋದು ಇಲ್ಲಿಂದ ಗೊತ್ತಾಗುತ್ತೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 397ನೇ ಶ್ಲೋಕ. ಕೇಹೇ ಪಾಪೆ ಕೇಹ ಪುಣ್ಯ ಕರೆ ವಿಷಯ ಭೋಗ ಭಕ್ತಿ ಗಂಧ ನಾಹಿ ಯಾತೆ ಯಾಯ ಭವ ರೋಗ. ರಿಪೀಟ್ ಮಾಡಿ, ನಾನು ಒಂದ್ ಲೈನ್ ಹೇಳ್ತೇನೆ, ಒಂದ್ ಚರಣ ಹೇಳ್ತೇನೆ. ಕೇಹ ಪಾಪೆ ಕೇಹ ಪುಣ್ಯ ಕರೆ ವಿಷಯ ಭೋಗ ಪಾಪೆ ಕೇಹ ಪುಣ್ಯ ಕರೆ ವಿಷಯ ಭೋಗ ಭಕ್ತಿ ಗಂಧ ನಾಹಿ ಯಾತೆ ಯಾಯ ಭವ ರೋಗ. ಭಕ್ತಿ ಗಂಧ ನಾಹಿ ಯಾತೆ ಯಾವ ಐಶ್ವರ್ಯ ಪೂಜಾರಿ ಮಾತಾಜಿ ಓದಿ, ಮತ್ತೆ AP ಸುಮಿತ್ರಮ್ಮ ಮಾತಾಜಿ ಇಬ್ಬರು ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 97. ಕೇಹ ಪಾಪೆ ಕೇಹ ಪುಣ್ಯ ಕರೆ ವಿಷಯ ಭೋಗ ಭಕ್ತಿ ಭಕ್ತಿ ಗಂಧ ನಾಹಿ ಯಾತೆ ಯಾಯ ಭಾವ ರೋಗ. ಕನ್ನಡಕ ಇಲ್ಲ ಮಾತಾಜಿ, ಸಾರಿ. ಓಕೆ. ಐಶ್ವರ್ಯ ಪೂಜಾರಿ ಮಾತಾಜಿ ಓದಿ ಮಾತಾಜಿ. ಕೇಹ ಪಾಪೆ ಕೇಹ ಪುಣ್ಯ ಕರೆ ವಿಷಯ ಭೋಗ ಭಕ್ತಿ ಗಂಧ ನಾಹಿ ಯಾತೆ ಯಾಯ ಭಾವ ರೋಗ. ಹರೇ ಕೃಷ್ಣ. ಪ್ರೇಮ ಮಾತಾಜಿ ಓದ್ತೀರಾ? ಓಕೆ. ರತ್ನ ಮಾತಾಜಿ ಓದ್ತೀರಾ? ಓದ್ತೀನಿ ಮಾತಾಜಿ. ಓದಿ. ಕೇಹ ಪಾಪೆ ಕೇಹ ಪುಣ್ಯ ಕರೆ ವಿಷಯ ಭೋಗ ಭಕ್ತಿ ಗಂಧ ನಾಹಿ ಯಾತೆ ಯಾಯ ಭಾವ ರೋಗ. ಕೇಹ ಕೆಲವರು, ಪಾಪಕರ ಚಟುವಟಿಕೆಗಳಲ್ಲಿ, ಕೇಹ ಕೆಲವರು, ಪುಣ್ಯ ಧರ್ಮ ಕಾರ್ಯಗಳಲ್ಲಿ, ಕರೆ ಮಾಡುವವರು, ವಿಷಯ ಇಂದ್ರಿಯಗಳ ಭೋಗ ಅನುಭೋಗ. ಭಕ್ತಿ ಗಂಧ ಭಕ್ತಿ ಸೇವೆಯ ಒಂದು ಗುರುತು, ನಾಹಿ ಅಲ್ಲಲ್ಲಿ, ಯಾತೆ ಆದ್ದರಿಂದ, ಯಾಯ ದೂರ ಹೋಗುತ್ತದೆ, ಭವ ರೋಗ ಐಕಾಶ್ವಿತದ ರೋಗ. ಅನುವಾದ ಭಾವಾರ್ಥ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರತಿಯೊಬ್ಬರು ಪಾಪದಿಂದಲೋ ಅಥವಾ ಸನ್ಮಾರ್ಗದಲ್ಲಿಯೋ ಒಟ್ಟಾರೆ ಸಹಾಯ ಸುಖ ಸಂತೋಷಗಳಲ್ಲಿ ಸಂಪೂರ್ಣವಾಗಿ ನಿರತರಾಗಿದ್ದರು. ಯಾವುದು ಹುಟ್ಟು ಸಾವುಗಳಿಂದ ಸಂಪೂರ್ಣ ಪರಿಹಾರ ನೀಡಬಲ್ಲದೋ ಆ ಪರಮಪ್ರಭುವಿನ ದಿವ್ಯ ಸೇವೆಯಲ್ಲಿ ಯಾರೂ ಆಸಕ್ತರಾಗಿರಲಿಲ್ಲ. ಭಾವಾರ್ಥ. ಇಡೀ ಜಗತ್ತು ಕೃಷ್ಣ ಪ್ರಜ್ಞೆಯ ಗುರುತು ಇರದ ಪಾಪ ಪುಣ್ಯಗಳಲ್ಲಿ ತೊಡಗಿರುವುದನ್ನು ಅದ್ವೈತ ಆಚಾರ್ಯರು ಕಂಡರು. ವಾಸ್ತವವಾಗಿ ಈ ಐಕ ಪ್ರಪಂಚದಲ್ಲಿ ಕೃಷ್ಣ ಪ್ರಜ್ಞೆ ಹೊರತಾಗಿ ನ್ಯಾವುದಕ್ಕೂ ಬರವಿಲ್ಲ. ಐಕ ಅಗತ್ಯಗಳು ಪರಮ ಪ್ರಭುವಿನ ಕೃಪೆಯಿಂದ ದೊರೆಯುತ್ತದೆ. ಕೆಲವೊಮ್ಮೆ ನಮ್ಮ ಆಡಳಿತ ದೋಷದಿಂದಾಗಿ ಈ ಅಗತ್ಯಗಳ ಕೊರತೆಯನ್ನು ಅನುಭವಿಸುತ್ತೇವೆ. ಆದರೆ ನಿಜವಾದ ಸಮಸ್ಯೆ ಎಂದರೆ ಜನಗಳು ಕೃಷ್ಣ ಪ್ರಜ್ಞೆಯ ಸಂಪರ್ಕವನ್ನು ಬಿಟ್ಟಿದ್ದಾರೆ. ಪ್ರತಿಯೊಬ್ಬನೂ ಐಕ ಇಂದ್ರಿಯ ತೃಪ್ತಿಯಲ್ಲೇ ನಿರತನಾಗಿದ್ದಾನೆ. ಆದರೆ ತಮ್ಮ ನಿಜವಾದ ಸಮಸ್ಯೆಗಳಾದ ಹುಟ್ಟು ರೋಗ ರುಜಿನ ಮುಪ್ಪು ಸಾವುಗಳಿಗೆ ಅಂತಿಮ ಪರಿಹಾರವನ್ನು
ಮಾಡಲು ಜನರು ಯಾವ ಉಪಾಯವನ್ನೂ ಹೊಂದಿಲ್ಲ. ಈಗ ತಿಳಿಸಿದ ಈ 4 ದುಃಖಗಳು ಭವರೋಗ ಅಥವಾ ಪ್ರಾಪಂಚಿಕ ರೋಗಗಳು ಎಂದೆನಿಸಿಕೊಂಡಿವೆ. ಆದ್ದರಿಂದ ಮಾನವ ಸಮಾಜಕ್ಕೆ ಕೃಷ್ಣ ಪ್ರಜ್ಞೆಯೇ ಅತ್ಯಂತ ಮಂಗಳಕರವಾದ ಕೊಡುಗೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಓಕೆ, ಈ ಒಂದು ಶ್ಲೋಕದಲ್ಲಿ 87ನೇ ಶ್ಲೋಕದಲ್ಲಿ ಈ ಒಂದು ಪಾಪ ಮತ್ತೆ ಪುಣ್ಯ ಎರಡೂ ಕೂಡ ಬಂಧನಕಾರಿ ಅನ್ನೋದನ್ನ ಶ್ರೀಲ ಪ್ರಭುಪಾದರು ನಮ್ಗೆ ತಿಳಿಸ್ತಾರೆ. ಈ ಶ್ಲೋಕದಲ್ಲಿ ಅದ್ವೈತಾಚಾರ್ಯರು ಈ ಸಮಾಜದಲ್ಲಿ ಏನು ಒಂದು ರೋಗ ಬೆಳೀತಾ ಇತ್ತೋ ಅದನ್ನ ಸ್ಪಷ್ಟವಾಗಿ ಗುರುತಿಸಿ ಹೇಳ್ತಾ ಇದ್ದಾರೆ. ಕೇಹ ಪಾಪೆ ಕೇಹ ಪುಣ್ಯ ಅಂತ ಹೇಳಿ. ಇದ್ರ ಅರ್ಥ ಏನಂದ್ರೆ ಕೆಲವರು ಪಾಪ ಕರ್ಮಗಳಲ್ಲಿ, ಕೆಲವರು ಪುಣ್ಯ ಕರ್ಮಗಳಲ್ಲಿ ತೊಡಗಿದ್ದಾರೆ ಅಂತ. ಅಂದ್ರೆ ಈ ಎರಡೂ ಜನರು, ಈಗ ನಾವು ಅನ್ಕೊಳ್ತೇವೆ ಪಾಪ ಕರ್ಮಗಳಂದ್ರೆ ಕೆಟ್ಟದ್ದು, ಪುಣ್ಯಕರ್ಮ ಅಂದ್ರೆ ಒಳ್ಳೆಯದು ಅಂತ ನಾವು ಅನ್ಕೊಳ್ತೇವೆ. ಆದ್ರೆ ಅದ್ವೈತಾಚಾರ್ಯರು ಗುರುತಿಸೋದೇನಂದ್ರೆ ಈ ಎರಡೂ ವರ್ಗದವರು, ಪಾಪ ಕರ್ಮಗಳಲ್ಲಿ ತೊಡಗಿದವರು, ಪುಣ್ಯಕರ್ಮಗಳಲ್ಲಿ ತೊಡಗಿರೋರು ಇಬ್ರುನು ಕೂಡ ಒಂದು ವಿಷಯ ಭೋಗದಲ್ಲಿ ನಿರತರಾಗಿದ್ರು ಅಂತ ಹೇಳಿ. ಭೌತಿಕ ವಿಷಯ ಭೋಗದಲ್ಲಿ ನಿರತರಾಗಿದ್ರು. ಅಂದ್ರೆ ಆ ಕರ್ಮದ ಸ್ವರೂಪ ಬದಲಾಗಬಹುದು. ಕರ್ಮದ ಸ್ವರೂಪ ಅಂತಂದ್ರೆ ಪಾಪ ಅಂತಂದ್ರೆ ತುಂಬಾನೇ ದುಷ್ಟರು, ಹೊಡಿಯೋದು ಬಡಿಯೋದು, ಅವರಿಂದ ದುಡ್ಡು ಕಸ್ಕೊಳ್ಳೋದು, ಈ ತರ ಇರ್ಬೋದು. ಪುಣ್ಯಕರ್ಮ ಅಂದ್ರೆ ತಾನೇನೋ ತುಂಬಾನೇ ಪ್ರಾಮಾಣಿಕವಾಗಿ ದುಡಿಬಹುದು, ಆದ್ರೂ ಅದನ್ನ ದುಡಿಯೋದೇ ಅದಕ್ಕೆ ತನ್ನ ಇಂದ್ರಿಯಗಳ ಒಂದು ಇದಕ್ಕೆ, ಅಥವಾ ದಾನ ಮಾಡ್ತಾನೆ ಯಾವ್ದಕ್ಕೆ, ತನಗೇನೋ ಒಂದು ವರವನ್ನ ಬೇಡೋದಿರುತ್ತೆ, ಹಾಗಾಗಿ ಅವನ ದಾನ ಮಾಡ್ತಾ ಇರುವಂತದ್ದು. ಹಾಗಾಗಿ ದಾನ ಮಾಡೋದ್ರಿಂದ ಅವ್ರಿಗೆ ಪುಣ್ಯ ಏನೋ ಸಿಗುತ್ತೆ. ಆದ್ರೂ ಅದೊಂದು ವಿಷಯ ಭೋಗ ಅಲ್ಲ. ಹಾಗಾಗಿ ಕರ್ಮದ ಸ್ವರೂಪ ಬೇರೆ ಬೇರೆ, ಆದ್ರೂ ಉದ್ದೇಶ ಒಂದೇ ಇಬ್ಬರದನ್ನು ಕೂಡ, ಪುಣ್ಯಕರ್ಮ ಪಾಪಕರ್ಮ ಯಾವ್ದದು ಇಂದ್ರಿಯ ತೃಪ್ತಿ ಅನ್ನೋದನ್ನ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಮತ್ತೆ ಶ್ರೀಲ ಪ್ರಭುಪಾದರು ಬಹಳಷ್ಟು ಸೂಕ್ಷ್ಮವಾಗಿ ಯಾವಾಗ್ಲೂ ಕೂಡ ಒಂದು ತತ್ವವನ್ನು ಹೇಳ್ತಾನೆ ಬಂದಿದ್ದಾರೆ. ಕೃಷ್ಣ ಭಕ್ತಿ ಇಲ್ಲದ ಒಂದು ಪುಣ್ಯಕರ್ಮ ಬಂಧನಕರಾನೆ ಅಂತ ಹೇಳ್ತಾರೆ. ಅಂದ್ರೆ ಪುಣ್ಯನೂ ಕೂಡ ಬಂಧನಕಾರಿ ಅಂತ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳ್ತಾನೆ, ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ ಅಂತ. ಅಂದ್ರೆ ಈಗ ನೀನ್ ಪುಣ್ಯಕರ್ಮ ನೀನ್ ಮಾಡ್ರು, ಪುಣ್ಯ ಫಲಾನೇ, ನೀನ್ ಪುಣ್ಯಕರ್ಮ ಮಾಡಿ ನಿನಗೆ ಪುಣ್ಯ ಫಲ ನೀ ಮುಗಿದ ಮೇಲೆ ಮತ್ತೆ ನೀನು ಮರಳಿ ಈ ಮತ್ತೆ ಮರಣ ಲೋಕಕ್ಕೇನೆ ಬೀಳ್ತೀಯಾ ಅಂತ, ಮರ್ತ್ಯ ಲೋಕಕ್ಕೇನೆ ನೀನ್ ಬರ್ತೀಯಾ ಅಂತ ಹೇಳಿ. ಹಾಗಾಗಿ ಇದಕ್ಕೆ ಏನ್ ಗೊತ್ತಾಗತ್ತೆ, ಪುಣ್ಯವು ಕೂಡ ಶಾಶ್ವತ ಮುಕ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ಇರುವವರಿಗೆ ಮಾತ್ರ ಅವನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗೋದು ಅಂತ. ಮತ್ತೆ ಈ ಶ್ಲೋಕದಲ್ಲಿ ಇನ್ನೊಂದಿದೆ, ಭಕ್ತಿಗಂಧ ನಾಹಿ, ಭಕ್ತಿಗಂಧ ನಾಹಿ ಅಂತ. ಇದೊಂದು ತುಂಬಾನೇ ಇದಾಗಿರುವಂತಹ ಪದ, ತಿಳ್ಕೊಬೇಕಾಗಿರುವಂತದ್ದು. ಹಿಂದಿನೂ ಕೂಡ ಇತ್ತು ಗಂಧಹೀನ ಅಂತ ಹೇಳಿ, ಹಿಂದಿನ ಶ್ಲೋಕದಲ್ಲಿ ಕೂಡ ಇತ್ತು. ಈ ಶ್ಲೋಕದಲ್ಲಿ ಕೂಡ ಭಕ್ತಿಗಂಧ ಅಂತ, ಅಲ್ಲಿ ಕೃಷ್ಣ ಭಕ್ತಿಗಂಧಹೀನ ಅಂತ ಹೇಳಿದ್ರು, ಇಲ್ಲಿ ಭಕ್ತಿಗಂಧ ನಾಹಿ ಅಂತ. ಭಕ್ತಿಗಂಧ ನಾಹಿ ಅಂದ್ರೆ ಭಕ್ತಿಯ ವಾಸನೆಯೂ ಕೂಡ ಇಲ್ಲ ಅಲ್ಲಿ. ಜನರ ದೇವಾಲಯಕ್ಕೆ ಹೋಗ್ಬಹುದು, ಧರ್ಮದ ಆಚರಣೆ ಮಾಡಬಹುದು, ದಾನ ಧರ್ಮ ಮಾಡಬಹುದು, ಆದ್ರೆ ಕೃಷ್ಣನಿಗೆ ಸೇವೆ ಸಲ್ಲಿಸುವಂತ ಮನೋಭಾವ, ಶರಣಾಗತಿ, ಪ್ರೀತಿ ಇವೆಲ್ಲವೂ ಕೂಡ ಇಲ್ದಿದ್ರೆ ಅದಕ್ಕೆ ಭಕ್ತಿಯ ಸುಳಿವು ಕೂಡ ಇಲ್ಲ ಅಂತ ಕರೀತಾರೆ ಶ್ರೀಲ ಪ್ರಭುಪಾದರು. ಹಾಗಾಗಿ ಇಲ್ಲಿ ಶ್ರೀಮದ್ ಭಾಗವತನಲ್ಲಿ ಹೇಳ್ತಾರೆ, ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರದೋಕ್ಷಜ ಅಂತ. ಪರಮ ಧರ್ಮವೆಂದ್ರೆ ಭಗವಂತನಿಗೆ ಒಂದು ಕಾರಣರಹಿತ ಭಕ್ತಿಯನ್ನ ಕೊಡುವಂಥದ್ದು, ಅವ್ಯಾಜ ಕರುಣೆ ಭಗವಂತನದಿದೆ. ಹಾಗಾದ್ರೆ ಕಾರಣರಹಿತ ಅಂದ್ರೆ ಭಗವಂತನಿಗೆ ಕಾರಣನೇ ಇಲ್ಲ ನಮ್ಗೆ ಕರುಣೆ ಕೊಡ್ಲಿಕ್ಕೆ. ಅಲ್ಲಿ ಏನ್ ಕಾರಣ ಇದೆ, ನಮ್ಮಿಂದ ಏನ್ ಸಿಗುತ್ತೆ ಅವನಿಗೆ ಅಲ್ಲ? ನಾವೇನೋ ಒಂದು ಕಾರಣದಿಂದ ಇದ್ದೇವೆ, ನಮ್ಗೆ ನಮ್ ಗಂಡ ನಮಗೆ ರಕ್ಷಣೆ ಕೊಡ್ತಾನೆ, ನಮ್ಮ ಹೆಂಡತಿ ನಮ್ಮನ್ನ ಕಾಳಜಿ ಮಾಡ್ತಾಳೆ, ನಮ್ಮ ಮಗು ನಮ್ಮನ್ನ ಭವಿಷ್ಯದಲ್ಲಿ ನೋಡ್ಕೊಳ್ತಾನೆ, ಒಂದಿಲ್ಲ ಒಂದು ಕಾರಣದಿಂದ ನಾವು ಒಂದು ಇದ್ರಲ್ಲಿ ತೊಡಗಿದ್ದೇವೆ ನಾವು ನಮ್ಮ ಕುಟುಂಬದ ನಿರ್ವಹಣೆಯಲ್ಲಿ. ಆದ್ರೆ ಭಗವಂತನಿಗೆ ಏನಿದೆ, ಕಾರಣರಹಿತ, ಅವನು ಅವ್ಯಾಜ ಕರುಣೆಯನ್ನ ಕೊಡ್ತಾ ಇದ್ದಾನೆ. ಆದ್ರೆ ನಾವು ಸ್ವಲ್ಪ ಕಾರಣರಹಿತ ಭಕ್ತಿಯನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಪರಮ ಧರ್ಮವೆಂದ್ರೆ ಭಗವಂತನಿಗೆ ಕಾರಣರಹಿತ ಭಕ್ತಿಯನ್ನ ಕೊಡುವಂಥದ್ದು. ಯಾವಾಗ ಭಕ್ತಿಲ್ಲ ಧರ್ಮ ಇರುತ್ತೋ ಅದು ಅಪೂರ್ಣ ಅಂತ ಹೇಳ್ತಾರೆ. ಭಕ್ತಿಲ್ಲ ಧರ್ಮ ಅಪೂರ್ಣ. ಮತ್ತೆ ಇನ್ನೊಂದು ವರ್ಡ್ ಇದೆ ಭವರೋಗ ಅಂತ ಹೇಳಿದೆ. ಭವರೋಗ ಇರುವಂತದ್ದು ಎಲ್ಲರಿಗೂ ಸಾಮಾನ್ಯಗೂ ಇದೆ. ಮಾನವ ಜೀವನದ ಒಂದು ನಿಜವಾದ ಕಾಯಿಲೆ ಇದು ಭವರೋಗ ಅಂತ ಇಲ್ಲಿ ಹೇಳ್ತಾರೆ. ಅದ್ವೈತಾಚಾರ್ಯರು ತುಂಬಾನೇ ವೈಜ್ಞಾನಿಕವಾಗಿ ಪದವನ್ನ ಬಳಸಿರುವಂತದ್ದು ಇಲ್ಲಿ ಭವರೋಗ ಅಂತ ಹೇಳಿ. ಸೊ ಇದು ಭವರೋಗ ಸಾಮಾನ್ಯ ಕಾಯಿಲೆ ಅಲ್ಲ. ಇದು ನಾವು ಹೇಳುವಂತದ್ದು ಶುಗರು ಅದು ಇದು ಅಲ್ಲ. ಇಲ್ಲಿ ಭವರೋಗ ಅಂದ್ರೆ ಜನನ, ಮರಣ, ವೃದ್ಧಾಪ್ಯ, ರೋಗ ಇವೇನಿದಾವಲ್ಲ ಇವೆಲ್ಲ ಪುನರಾವರ್ತನೆ. ಸೊ ಈ ಪುನರಾವರ್ತನೆಯ ಅಸ್ತಿತ್ವದ ಕಾಯಿಲೆ ಇದು. ಹೀಗೆ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ ಅಂತ ಹೇಳ್ತಾರೆ. ಜನನ ಮರಣ ವೃದ್ಧಾಪ್ಯ ರೋಗಗಳು ಇವು ದುಃಖವನ್ನ ದುಃಖ ಇವೆಲ್ಲವೂ ಕೂಡ ದೋಷಾನುದರ್ಶನಂ, ಇವು ನಾವು ಹೀಗಿದೆ ಅಂತ ಹೇಳಿ ಆ ಜ್ಞಾನವನ್ನು ಗಮನಿಸ್ಬೇಕು ಅಂತ ಹೇಳಿ. ಸೊ ಜನರು ಇದನ್ನೆಲ್ಲ ಮರೆತು ಕೇವಲ ಭೋಗದಲ್ಲಿ ಮುಳುಗಿದ್ರು ಅಂತ ಹೇಳಿ. ಜನ್ಮ ಮೃತ್ಯು ಜರ ವ್ಯಾಧಿ ಇದ್ರ ಬಗ್ಗೆ ಏನು
ಇರ್ಲಿಲ್ಲ ಅವ್ರಿಗೆ. ಸೊ ಕೇವಲ ತಮ್ಮ ಭೋಗದಲ್ಲಿ ತೊಡಗಿದ್ರು ಅಂತ. ಪಾಪವಾಗ್ಲಿ ಪುಣ್ಯವಾಗ್ಲಿ ಇವೆರಡು ಭವರೋಗವನ್ನ ಗುಣಪಡಿಸೋದಿಲ್ಲ ಅನ್ನೋದು ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ವಿಷಯ. ಮತ್ತೆ ಇದಕ್ಕೆ ಔಷಧಿ ಎಲ್ಲಿದೆ ಅಂತಂದ್ರೆ ಕೇವಲ ಕೃಷ್ಣ ಪ್ರಜ್ಞೆಯಲ್ಲಿದೆ ಅಂತ ಶ್ರೀಲ ಪ್ರಭುಪಾದರು ಕೂಡ ನಮ್ಗೆ ಎಲ್ಲ ಭಾಗವತದಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಆಮೇಲೆ ಹೀಗೆ ದಾಟೋದು ಹೇಗೆ, ಭವರೋಗವನ್ನ ದಾಟೋದು ಹೇಗೆ? ಭಗವಂತನೇ ಸ್ವತಃ ಹೇಳ್ತಾರೆ, ಮಾಮೇವ ಈ ಪ್ರಪದ್ಯಂತೆ ಮಾಯಾಮೀತ ತರಂತಿತೆ ಅಂತ. ನನಗೆ ಶರಣಾಗತಿ ಹೊಂದಿದವರು ಮಾತ್ರ ಈ ಮಾಯೆಯನ್ನ, ಭವರೋಗವನ್ನ ದಾಟಬಹುದು ಅಂತ ಹೇಳಿ. ಹೀಗೆ ಈ ಅದ್ವೈತ ಆಚಾರ್ಯರ ದೃಷ್ಟಿಯಿಂದ ನೋಡಿದಾಗ ಅವರೊಂದು ಕರುಣೆ ಅಂತ, ಅಂದ್ರೆ ಈ ಭವರೋಗದಿಂದ ಹೊರಗೆ ತರ್ಲಿಕ್ಕೆ ಭಗವಂತನಿಗೆ ಅವರು ಮಾಡಿರುವಂತಹ ಒಂದು ಹುಂಕಾರ ಅಂತ ಹೇಳಿ. ಒಟ್ಟಾರೆ ಇದೇನೆಲ್ಲ ಅರ್ಥ ಕೊಡುತ್ತೆ ಅಂದ್ರೆ ಪಾಪ ಪುಣ್ಯ ಅನ್ನುವಂಥದ್ದೇನು ಭಕ್ತಿ ಇಲ್ಲದಿದ್ರೆ ಅದು ಬಂಧನಕಾರಿ ಅನ್ನೋದು ನಮ್ಗೆ ಈ ಶ್ಲೋಕದಿಂದ ಗೊತ್ತಾಗುತ್ತೆ. ಕೇಹೆ ಪಾಪೆ ಕೇಹೆ ಪುಣ್ಯ. ನಿಜವಾದ ಒಂದು ಸಮಸ್ಯೆ ಒಂದು ಭೌತಿಕ ಕೊರತೆ ಅಲ್ಲ. ಭೌತಿಕವಾಗಿ ನಮ್ಗೇನೋ ಒಂದು ಕೊರತೆ, ಅದು ಕೊರತೆ ಅಲ್ಲ. ನನಗೆ ಮನೆ ಇಲ್ಲ, ನನಗೆ ಊಟ ಇಲ್ಲ, ನನಗೆ ಬಟ್ಟೆ ಇಲ್ಲ, ನನಗೆ ಒಳ್ಳೆ ಗಂಡ ಇಲ್ಲ, ಒಳ್ಳೆ ಹೆಂಡತಿ ಇಲ್ಲ, ಈ ಕೊರತೆ ಅಲ್ಲ ನಮ್ಗೆ. ಇರೋದು ನಿಜವಾದ ಸಮಸ್ಯೆ ನಮ್ಮಲ್ಲಿ ಅಂದ್ರೆ ಕೃಷ್ಣನ ಒಂದು ವಿಸ್ಮೃತಿ, ಕೃಷ್ಣನ್ನ ಮರೆತಿರುವಂತದ್ದು, ಕೃಷ್ಣ ಪ್ರಜ್ಞೆ ಇಲ್ಲದೆ ಇರುವಂತದ್ದು ಅಂತ. ಹಾಗಾಗಿ ಭವರೋಗಕ್ಕೆ ಏಕೈಕ ಔಷಧ ಯಾವುದು? ಅದು ನಿಮ್ಗೆ ಹಿಂದಿನ ಮತ್ತೆ ಈ ಶ್ಲೋಕದಲ್ಲೂ ಕೂಡ ಗೊತ್ತಾಗುತ್ತದೆ, ಕೃಷ್ಣ ಪ್ರಜ್ಞೆ. ಆದ್ರಿಂದ ಚೈತನ್ಯ ಮಹಾಪ್ರಭುವಿನ ಅವತಾರಕ್ಕೆ ಅವತಾರ ಅನ್ನುವಂಥದ್ದು ಮಾನವನ ಕುಲಕ್ಕೆ ಆವಾಗಿನ ಕಾಲದ ಮಹಾವರದಾನ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಈಗ ನಾವೆಲ್ಲ ಪಡಿತಾ ಇರೋದು ಅವರ ವರದಾನದಿಂದನೇ ನಾವೆಲ್ಲ ಮುಂದುವರಿತಾ ಇರೋದು. ಹರೇ ಕೃಷ್ಣ ಮಾತಾಜಿ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 3 98ನೇ ಶ್ಲೋಕ. ಲೋಕಗತಿ देखी आचार्य करुण हृदय विचार करीन लोकेर कैचे हित हय. लोकगति देखी आचार्य करुण हृदय विचार करीन लोकेर कैचे हित हय. ರಿಪೀಟ್ ಮಾಡಿ. ಲೋಕಗತಿ देखी ಆಚಾರ್ಯ ಕರುಣ ಹೃದಯ ವಿಚಾರ ಕರೇನ ಲೋಕೇರ ಕೃಷ್ಣಮೂರ್ತಿ ಪ್ರಭುಜಿ ಮತ್ತೆ ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ ಓದಿ ಮಾತಾಜಿ. ಲೋಕಗತಿ देखी आचार्य करुण हृदय विचार करेन लोकेर कैचे हित हय. हरे ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದಿ. ಶ್ಲೋಕ 98. ಲೋಕಗತಿ देखी ಆಚಾರ್ಯ ಕರುಣ ಹೃದಯ ವಿಚಾರ ಕರೇನ ಲೋಕೇರ ಕೈಚೆ ಹಿತ ಹಯ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಆಗ ರತ್ನ ಮಾತಾಜಿ ಓದಿದ, ರತ್ನ ಬಸವರಾಜ್ ಮಾತಾಜಿ ಓದಿದ? ರತ್ನ ಬಸವರಾಜ್ ಮಾತಾಜಿ. ರತ್ನ ಮಾತಾಜಿ ಇದ್ದಾರೆ ನೋಡಿ, ಬರೀ ರತ್ನ, ಅವರು ಓದಿ. ಹರೇ ಕೃಷ್ಣ. ರೇಖಾ ಬಂಗೇರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 98. ಲೋಕಗತಿ देखी आचार्य करुण हृदय विचार करेन लोकेर कैचे हित हय. ಲೋಕಗತಿ ಜಗತ್ತಿನ ಮಾರ್ಗ ದೇಖಿ ನೋಡುತ್ತಾ ಆಚಾರ್ಯ ಅದ್ವೈತ ಆಚಾರ್ಯರು ಕರುಣ ಹೃದಯ ದಯಾಹೃದಯರಾಗಿ ವಿಚಾರಕರೇನ ಪರಿಶೀಲಿಸುತ್ತಾರೆ. ಲೋಕೇರ ಜಗತ್ತಿನ ಕೈಚೆ ಹೇಗೆ ಹಿತ ಕಲ್ಯಾಣ ಹಯ ಆಗುತ್ತದೆ. ಅನುವಾದ ಭಾವಾರ್ಥ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಜಗತ್ತಿನ ಕಾರ್ಯಚಟುವಟಿಕೆಗಳನ್ನು ನೋಡುತ್ತಾ ಆಚಾರ್ಯರು ಕರುಣಾವಿಷ್ಟರಾದರು ಹಾಗೂ ಜನರ ಅನುಕೂಲಕ್ಕಾಗಿ ಹೇಗೆ ತಾವು ನಡೆಯುವುದೆಂಬುದನ್ನು ಮನಸ್ಸಿನಲ್ಲೇ ವಿಚಾರ ಮಾಡಲಾರಂಭಿಸಿದರು. ಭಾವಾರ್ಥ. ಸಾರ್ವಜನಿಕ ಹಿತದಲ್ಲಿ ಗಂಭೀರಾಸಕ್ತಿಯನ್ನು ತಳೆಯುವವರು ನಿಜವಾದ ಆಚಾರ್ಯರೆನಿಸುತ್ತಾರೆ. ಒಬ್ಬ ಆಚಾರ್ಯರು ತನ್ನ ಅನ್ವಯಿಗಳನ್ನು ಶೋಷಿಸುವುದಿಲ್ಲ. ಆಚಾರ್ಯರು ಪ್ರಭುವಿನ ಆಪ್ತ ಸೇವಕನಾದ್ದರಿಂದ ಮಾನವ ಕೋಟಿಯ ವ್ಯಥೆಯಲ್ಲಿ ಅವರ ಹೃದಯ ಸದಾ ಕರುಣಾಪೂರಿತವಾಗಿರುತ್ತದೆ. ಎಲ್ಲ ಪಾಪ ವೇದನೆಯು ಭಗವಂತನ ದಿವ್ಯ ಸೇವೆ ಇರದುದರಿಂದ ಆಗುವುದೆಂಬುದನ್ನು ಆಚಾರ್ಯನಾದವನು ಬಲ್ಲರು. ಆದ್ದರಿಂದ ಆತ ಜನರ ಚಟುವಟಿಕೆಗಳನ್ನು ಬದಲಿಸುವ ಮಾರ್ಗಗಳಿವೆಯೇ ಎಂಬುದನ್ನು ಕಾಣಲು ಪ್ರಯತ್ನಿಸುತ್ತಾನೆ. ಭಕ್ತಿ ಸಾಧಿಸಲು ಜನರು ಪ್ರೀತಿ ತೋರಲೆಂದು ಅವರನ್ನು ಪ್ರೇರೇಪಿಸುತ್ತಾರೆ. ಅದೇ ಆಚಾರ್ಯರ ಅರ್ಹತಾ ಗುಣ.
ಶ್ರೀ ಅದ್ವೈತ ಪ್ರಭು ತಾವೇ ಕಾರ್ಯ ಮಾಡಲು ಸಮರ್ಥರಾಗಿದ್ದರೂ ಒಬ್ಬ ನಮ್ರ ಸೇವಕನಂತೆ ಭಗವಂತನ ವೈಯಕ್ತಿಕ ಆವಿರ್ಭಾವವಾಗದೆ ಸಮಾಜದ ಅಧಪತನ ಪರಿಸ್ಥಿತಿಯನ್ನು ಯಾರೂ ಸುಧಾರಿಸಲಾರರು ಎಂದಾಲೋಚಿಸಿದರು. ಮಾಯೆಯ ಬಿಗಿಯ ಹಿಡಿತದಲ್ಲಿ ಐಹಿಕ ಜಗತ್ತಿನ ಪ್ರಥಮ ದರ್ಜೆ ಬಂದಿಗಳು ತಾವು ಶ್ರೀಮಂತರಾಗಿ ಇರುವುದರಿಂದ, ಸಮರ್ಥರಾಗಿರುವುದರಿಂದ, ಸಂಪನ್ಮೂಲ ಉಳ್ಳವರಾದ್ದರಿಂದ ಸುಖದಿಂದ ಇದ್ದೇವೆ ಎಂಬುದಾಗಿ ತಪ್ಪಾಗಿ ಭಾವಿಸಿದ್ದಾರೆ. ಈ ಮೂರ್ಖ ಜಂತುಗಳು ತಾವು ಲೌಕಿಕ ಪ್ರಕೃತಿಯ ಕೈಗೊಂಬೆಗಳು ಎಂಬುದನ್ನು ಅರಿತಿಲ್ಲ. ಹಾಗೂ ಯಾವ ಕ್ಷಣದಲ್ಲಿಯೇ ಆಗಲಿ ಪ್ರಾಪಂಚಿಕ ಪ್ರಕೃತಿಯ ನಿಷ್ಕರುಣೆಯ ಕೃತ್ರಿಮ ಅವರ ದೈವರಹಿತ ಚಟುವಟಿಕೆಗಳನ್ನು ನಡೆಸುವ ಎಲ್ಲ ಯೋಜನೆಯನ್ನು ಧೂಳಿಪಟ ಮಾಡುವುದೆಂಬುದನ್ನು ಅವರು ಅರಿತಿಲ್ಲ. ಅಂತಹ ಮೂರ್ಖ ಬಂದಿಗಳು ಎಷ್ಟೇ ಕೃತಕ ಸಾಧನಗಳ ಮೂಲಕ ತಮ್ಮ ಸ್ಥಿತಿ ಸುಧಾರಿಸಿಕೊಂಡರೂ ಮತ್ತೆ ಮತ್ತೆ ಬರುವ ಹುಟ್ಟು, ರೋಗ, ಮುಪ್ಪು, ಸಾವುಗಳು ಸದಾ ಅವರ ಹತೋಟಿಗೆ ಮೀರಿದೆಂಬುದನ್ನು ಮನಗಾಣುವುದಿಲ್ಲ. ಅವರು ಮೂರ್ಖರಾದ್ದರಿಂದ ಬದುಕಿನ ಪ್ರಮುಖ ಸಮಸ್ಯೆಗಳನ್ನು ಉದಾಸೀನ ಮಾಡುತ್ತಾರೆ ಹಾಗೂ ಅವರ ನಿಜವಾದ ಸಮಸ್ಯೆಗಳನ್ನು ಪರಿಹರಿಸಲು ನೇರವಾಗದ ಟಕ್ಕಿನ ವಸ್ತುಗಳೆಡೆಗೆ ಗಮನ ಬೀಯುವಲ್ಲಿ ಅವರಿಗೆ ಬಿಡುವೇ ಇಲ್ಲ. ಸಾವಿನ ವೇದನೆ ಅಥವಾ ರೋಗ ಮುಪ್ಪಿನ ನೋವುಗಳು ಅವರಿಗೆ ಬೇಕಿಲ್ಲ. ಆದರೆ ಭ್ರಮೆಯ ಸಾಮರ್ಥ್ಯದ ಪ್ರಭಾವದಿಂದ ಅವರು ಪೂರ ಉದಾಸೀನದಿಂದಿದ್ದಾರೆ ಹಾಗೂ ಸಮಸ್ಯೆಗಳನ್ನು ಪರಿಹರಿಸಲು ಏನು ಮಾಡುವುದಿಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ರೋಹಿಣಿ ಎಸ್ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಇದೇ ಅಲ್ಲಿಂದ ಮಾತಾಜಿ. ಹೌದು, ಇದೇ ಮಾಯೆ. ಇದೇ ಮಾಯೆ ಎಂದು ಕರೆಯಲ್ಲ. ಮಾಯೆ ಹಿಡಿತದಲ್ಲಿ ಸಿಲುಕಿದವರು ಸಾವಿನ ನಂತರದ ವಿಸ್ಮೃತಿಗೆ ಸೆಳೆಯಲ್ಪಡುತ್ತಾರೆ. ಹಾಗೆ ಅವರವರ ಕರ್ಮದ ಫಲವಾಗಿ ಮರುಬದುಕಿನಲ್ಲಿ ಅವರು ನಾಯಿ ಅಥವಾ ದೇವತೆಗಳಾಗಬಹುದಾದರೂ ಬಹುತೇಕ ಜನರು ನಾಯಿಗಳಾಗಿಯೇ ಹುಟ್ಟುವರು. ಇನ್ನು ಅನಂತರ ಜನ್ಮದಲ್ಲಿ ದೇವತೆಗಳಾಗಲು ಅವರು ಪರಮಪ್ರಭುವಿನ ಭಕ್ತಿ ಸೇವೆಯಲ್ಲಿ ನಿರತರಾಗಬೇಕು. ಇಲ್ಲದಿದ್ದರೆ ಪ್ರಕೃತಿ ನಿಯಮಗಳಿಗೆ ತಕ್ಕಂತೆ ನಾಯಿಗಳಾಗಿಯೋ ಅಥವಾ ಹಂದಿಗಳಾಗಿಯೋ ಹುಟ್ಟುವುದು ಖಂಡಿತವಷ್ಟೇ. ಇನ್ನು ಮೂರನೇ ವರ್ಗದ ಕೈದಿಗಳು ಮೊದಲ ವರ್ಗದ ಕೈದಿಗಳಂತೆ ಐಹಿಕವಾಗಿ ಕಡಿಮೆ ಶ್ರೀಮಂತಕ ಉಳ್ಳವರು. ತಮ್ಮ ಬಂಧನ ನಿಜ ಸ್ವರೂಪವೆಂಬುದನ್ನು ಬಗ್ಗೆ ಮಾಹಿತಿ ಏನಿರದಿದ್ದರೂ ಕೂಡ ಇವರು ಮೊದಲ ವರ್ಗದವರನ್ನು ಅನುಕರಿಸಲು ಶ್ರಮಿಸುತ್ತಾರೆ. ಹೀಗೆ ಇವರು ಕೂಡ ಭ್ರಮ ಹುಟ್ಟಿಸುವ ಪ್ರಾಪಂಚಿಕ ಸ್ವರೂಪದಿಂದ ತಪ್ಪುದಾರಿ ಹಿಡಿಯುತ್ತಾರೆ. ಹೀಗಿರುವಲ್ಲಿ ಆಚಾರ್ಯರಾದವರ ಕಾರ್ಯ ಮೊದಲ ವರ್ಗದ ಹಾಗೂ ಮೂರನೇ ವರ್ಗದ ಕೈದಿಗಳನ್ನು ಅವರ ಚಟುವಟಿಕೆಗಳನ್ನು ಬದಲಾಯಿಸುವಂತೆ ಮಾಡಬೇಕಾದ್ದು ಅವರ ನಿಜವಾದ ಸುಖಕ್ಕಾಗಿಯೇ. ಈ ಶ್ರಮ ಪ್ರಯತ್ನವು ಆತನನ್ನು ಭಗವಂತನ ತುಂಬಾ ಪ್ರೀತಿಯ ಭಕ್ತನಾಗಿಸುತ್ತದೆ. ಭಗವಂತನು ಭಗವದ್ಗೀತೆ ಸ್ಪಷ್ಟವಾಗಿ ಹೇಳುತ್ತಾನೆ, ಯಾವ ಭಕ್ತನು ತನ್ನ ಸೇವೆಯಲ್ಲಿ ಸತತ ನಿರತನಾಗಿ ಜಗತ್ತಿನ ನಿಜವಾದ ಸುಖ ಅನುಕೂಲಕ್ಕಾಗಿ ಭಗವಂತನ ಸಂದೇಶವನ್ನು ಪ್ರಸರಿಸಲು ಮಾರ್ಗಗಳನ್ನು ಕಾಣುವನು, ಅಂತಹ ಭಕ್ತನಿಗಿಂತಲೂ ಮಾನವ ಸಮಾಜದಲ್ಲಿ ಇನ್ನಾರೂ ನನಗೆ ಪ್ರಿಯರಲ್ಲ. ಕಲಿಯುಗದಲ್ಲಿ ಆಚಾರ್ಯರೆಂದು ಕರೆಸಿಕೊಳ್ಳುವವರು ಅವರ ಅನುಯಾಯಿಗಳ ಸಂಪನ್ಮೂಲಗಳನ್ನು ಶೋಷಿಸುವುದರಲ್ಲಿ ಹೆಚ್ಚು ಆಸಕ್ತಿ ಉಳ್ಳವರೇ ವಿನಃ ಅವರ ನೋವು ವ್ಯರ್ಥಗಳನ್ನು ಕಡಿಮೆ ಮಾಡುವರಲ್ಲಿ ಅಲ್ಲ. ಆದರೆ ಶ್ರೀ ಅದ್ವೈತ ಪ್ರಭು ಒಬ್ಬ ಆದರ್ಶ ಆಚಾರ್ಯರು. ಅವರಿಗೆ ಪ್ರಪಂಚದ ಪರಿಸ್ಥಿತಿ ಸುಧಾರಿಸುವುದರಲ್ಲಿಯೇ ಆಸಕ್ತಿ ಇತ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರಿ ಕೃಷ್ಣ. ಈ ಒಂದು ಶ್ಲೋಕದಲ್ಲಿ ಇವರು ಅದ್ವೈತ ಆಚಾರ್ಯರ ಒಂದು ಆಸೆಗಳು ಏನಿತ್ತು, ಅವರು ಒಂದು ಹೃದಯದ ಒಂದು ನಿಜವಾದ ಸ್ವರೂಪವನ್ನ ತುಂಬಾನೇ ಚೆನ್ನಾಗಿ ಇಲ್ಲಿ ವಿವರಿಸಿರುವಂತದ್ದು. ಅಂದ್ರೆ ಒಂದು ಅದ್ವೈತ ಆಚಾರ್ಯರ ಒಂದು ಅಂತರಂಗದ ರಹಸ್ಯ ಸ್ಪಷ್ಟವಾಗಿ ವ್ಯಕ್ತವಾಗುತ್ತೆ ಇಲ್ಲಿ ಅಂತ ಈ ಶ್ಲೋಕದಲ್ಲಿ ಹೇಳಿರೋ ಹಾಗೆ, ಮತ್ತೆ ಭಾರತದಲ್ಲಿ ವಿವರಣೆಯನ್ನು ಕೊಟ್ಟಿರೋ ಹಾಗೆ ಶ್ಲೋಕದಲ್ಲಿ ಲೋಕಗತಿ ದೇಖಿ ಅಂತ ಹೇಳ್ತಾರೆ. ಲೋಕಗತಿ ದೇಖಿ ಅಂದ್ರೇನು? ಲೋಕದ ಗತಿಯನ್ನ ನೋಡಿ ಅಂತ ಹೇಳ್ತಾರೆ. ಲೋಕದ ಗತಿ ಏನಾಗಿತ್ತು ಅವಾಗ? ಇಲ್ಲಿ ಮಧ್ಯ ನಿಮ್ಗೆ 202ನೇ ಪೇಜಲ್ಲಿ ವಿವರಿಸಿದ್ದಾರೆ. ಜಗತ್ತಿನ ದಿಕ್ಕು, ಅವರ ಒಂದು ಜೀವನ ಶೈಲಿ, ಅವರ ಒಂದು ಗುರಿ, ಅವರ ಆಸಕ್ತಿ ಎಲ್ಲವನ್ನ ಆಚಾರ್ಯರು ಆಳವಾಗಿ ಗಮನಿಸಿದ್ರಂತೆ. ನೋಡಿ, ಬೇರೆಯವ್ರದ್ದು ನಾವು ಅನ್ಕೊಳ್ತೇವೆ, ಬೇರೆಯವ್ರದ್ದು ನಾವ್ ಯಾಕೆ ಗಮನಿಸುವ ಅವಶ್ಯಕತೆ ಇದೆ, ನಮ್ದಷ್ಟು ನಾವು ಮಾಡಿದ್ರೆ ಸಾಕು ಅಂತ ಹೇಳಿ. ಆದ್ರೆ ನೋಡಿ, ಎಲ್ಲರ ಒಂದು ಜೀವನ ಶೈಲಿಯನ್ನು ಕೂಡ ಅವ್ರು ಗಮನಿಸ್ತಿದ್ರು, ಆಳವಾಗಿ ಗಮನಿಸಿದ್ರಂತೆ. ಹಾಗೆ ಮೇಲಿನ ನೋಟಕ್ಕಲ್ಲ,
ನಾವು ನಮ್ಮ ಮನೆ ಪಕ್ಕದಲ್ಲಿ ಏನಾಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಆಳವಾಗಿ ಅವರು ಗಮನಿಸ್ತಾ ಇದ್ರು. ಅವರು ಕಂಡ ಈ ಲೋಕ ಹೊರಗೆ ಏನೋ ಶ್ರೀಮಂತವಾಗಿ ಕಾಣ್ತಿತ್ತು, ಆದ್ರೆ ಒಳಗಡೆ ಏನಿತ್ತು, ತುಂಬಾನೇ ಬಡವಾಗಿತ್ತು, ತುಂಬಾನೇ ಖಾಲಿ ಆಗಿತ್ತು. ಏನ್ ಖಾಲಿ ಇತ್ತು? ಭಗವಂತನ ಭಕ್ತಿ ಇರ್ಲಿಲ್ಲ ಅಂತ. ಸೊ ಆ ಭಕ್ತಿಯಿಂದ ಸಂಪೂರ್ಣ ಖಾಲಿ ಆಗಿತ್ತು ಅಂತ ಅದ್ವೈತಾಚಾರ್ಯರು ಹೇಳ್ತಾರೆ. ಮತ್ತೆ ಅದ್ವೈತಾಚಾರ್ಯರ ಒಂದು ಹೃದಯ ಶ್ಲೋಕದಲ್ಲಿ ಹೇಳೋ ಹಾಗೆ 2ನೇ ಚರಣದಲ್ಲಿ ಕರುಣಾಹೃದಯ ಅಂತ ಹೇಳಿಕೊಟ್ಟಿದ್ದಾರೆ. ಕರುಣಾಹೃದಯ ಅಂದ್ರೆ ಏನು? ಈಗ ಸಿಂಪತಿ ಆಂಪತಿ ಅಂತ ಹೇಳ್ತೇವೆ ನಾವು, ಅಂದ್ರೆ ಪರಾನುಭೂತಿ ಸಹಾನುಭೂತಿ ಅಂತ. ಇಲ್ಲಿ ಅವ್ರಿಗೆ ಸಹಾನುಭೂತಿ ಇರ್ಲಿಲ್ಲ. ಅಂದ್ರೆ ಏನಿತ್ತು? ಪರಾನುಭೂತಿ ಇತ್ತು, ಪರರ ಅನುಭೂತಿ ಅವ್ರಿಗಿತ್ತು. ಪರರ ಅನುಭೂತಿ ಯಾವ ತರನಾಗಿತ್ತು? ಎಲ್ರು ಪತನಗೊಂಡ ಜೀವಿಗಳಿದ್ದಾರೆ ಇಲ್ಲಿ, ಬದ್ಧ ಜೀವಿಗಳು. ಆ ಪತನ ಜೀವಿಗಳ ದುಃಖವನ್ನ ತನ್ನ ದುಃಖವನ್ನಾಗಿ ಅನುಭವಿಸುವಂತಹ ಮಹಾಭಕ್ತರವರು ನೋಡಿ. ಬೇರೆಯವರ ದುಃಖನ ನನ್ನ ದುಃಖ ಆಗಿ ಅನುಭವಿಸುವಂತಹ ಒಂದು ವಿಧಾನ ಇದೆಯಲ್ಲ, ಅದು ತುಂಬಾನೇ ವಿರಳವಾಗಿರುವಂತದ್ದು. ಶಿಲಾಪ್ರಪಾದರು ಕೂಡ ಹಾಗೆ. ಎಲ್ರು ಕೂಡ ಕೃಷ್ಣ ಪ್ರಜ್ಞೆಯಲ್ಲಿ ಬರ್ಲಿ, ಇದನ್ನ ತಿಳ್ಕೊಳ್ಳಿ ಅನ್ನೋಕೋಸ್ಕರ ಅವರ ಒಂದು ದುಃಖವನ್ನ, ಬದ್ಧ ಜೀವಿಗಳಾಗಿರೋದೇ ದುಃಖ ನಮ್ಮ ಜೀವನದಲ್ಲಿ. ಹೊರಗಡೆ ನಾವು ಸಂತೋಷದಿಂದ ಕಾಣ್ತಾ ಇದ್ದೇವೆ, ತುಂಬಾ ಸುಖಿ ಇದ್ದೇವೆ, ತುಂಬಾ ಶ್ರೀಮಂತವಾಗಿದ್ದೇವೆ, ಆದ್ರೆ ಮುಖ್ಯವಾಗಿರುವಂತಹ ದುಃಖ ಏನು? ನಮ್ಮ ನಾವು ಭವರೋಗಿಗಳು ನಾವೆಲ್ಲ ಕೂಡ. ಆ ದುಃಖವನ್ನ ನಿವಾರಿಸ್ಲಿಕ್ಕೆ ಆ ಮಹಾಭಕ್ತನಾಗಿ ಬಂದ್ರು. ಹಾಗಾಗಿ ನೋಡಿ, ಆಚಾರ್ಯ ಅಂತ ಹೇಳ್ತಾರೆ, ಅದ್ವೈತ ಆಚಾರ್ಯರು. ಯಾವಾಗ ಒಬ್ಬ ವ್ಯಕ್ತಿ ಇತರರ ಮೇಲೆ ಪರಾನುಭೂತಿಯನ್ನ ಹೊಂದಿರ್ತಾನೋ, ಕರುಣೆಯನ್ನ ಹೊಂದಿರ್ತಾನೋ. ಕರುಣೆ ಅಂದ್ರೆ ಸಾಮಾನ್ಯವಾಗಿ ನಾವು ಸಹಾನುಭೂತಿ ಅಂತ ಹೇಳ್ತೇವೆ. ಸಹಾನುಭೂತಿ ಅಂತಂದ್ರೆ ಏನ್ ಹೇಳ್ತೇವೆ ನಾವಿಲ್ಲಿ? ಸಿಂಪತಿ. ಯಾರ್ದೋ ಒಂದು ದುಃಖ ನೋಡಿ, ಹೀಗಾಯ್ತಾ, ಅಯ್ಯೋ ಪಾಪ ಅಂತೀವಿ ನಾವು. ಇದು ಅಲ್ಲ ಹೇಳ್ತಾ ಇರೋದಿಲ್ಲಿ. ಕರುಣೆ ಅಂದ್ರೆ ಇಲ್ಲಿ ಆಂಪತಿಗೆ ಹೇಳ್ತಾ ಇರುವಂತದ್ದು ಏನಂದ್ರೆ ಪರಾನುಭೂತಿ, ಪರರ ಅನುಭೂತಿ ಅವ್ರಿಗೆ ಆಗ್ತಾ ಇತ್ತು. ಯಾವ ವ್ಯಕ್ತಿ ಒಂದು ಪರರ ಅನುಭೂತಿಯನ್ನ ಮಾಡ್ಕೊಳ್ತಾನೆ ಅವನೇ ಆಚಾರ್ಯ. ಆಚರತಿ ಇತಿ ಆಚಾರ್ಯ. ಏನ್ ಆಚರಣೆ ಮಾಡ್ತಾ ಇದ್ದಾನೆ? ಬೇರೆಯವರ ದುಃಖನ ತನ್ನ ಒಂದು ದುಃಖವನ್ನಾಗಿ ಅವನು ಆಚರಿಸ್ತಾ ಇದ್ದಾನೆ, ಅಂತವನು ಆಚಾರ್ಯ ಅಂತ ಇಲ್ಲಿ ಅದ್ವೈತ ಆಚಾರ್ಯರಿಗೆ ತುಂಬಾ ಚೆನ್ನಾಗಿ ಆಚಾರ್ಯನ ಒಂದು ಉಲ್ಲೇಖವನ್ನು ಕೊಡ್ತಾರೆ. ಭಗವಂತನು ಕೂಡ ಹೇಳ್ತಾರೆ, ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ ಅಂತ. ಭಗವಂತನ ಪ್ರಿಯ ಭಕ್ತ ಎಲ್ಲಾ ಜೀವಿಗಳ ಮೇಲೆ, ಭಗವಂತನಿಗೆ ಯಾರು ಪ್ರಿಯ ಭಕ್ತನಾಗಿರ್ತಾನೋ ಅಥವಾ ಭಕ್ತರಿರ್ತಾನೋ ಅವ್ನು ಎಲ್ಲಾ ಜೀವಿಗಳ ಮೇಲೆ ಯಾವಾಗ್ಲೂ ಕರುಣೆಯಿಂದಾನೇ ಇರ್ತಾನೆ. ಸೊ ಹೀಗೆ ಅದ್ವೈತಾಚಾರ್ಯರು ಈ ಎಲ್ಲ ಲಕ್ಷಣಗಳನ್ನ ಹೊಂದಿದ್ರು ಅಂತ ಹೇಳಿ. ಮತ್ತೆ ಶಿಲಾಪ್ರಪಾದರು ನಿಜವಾದ ಆಚಾರ್ಯ ಯಾರು ಅಂತ ಕೂಡ ಹೇಳ್ತಾರೆ. ಆ ನಿಜವಾದ ಆಚಾರ್ಯಗಳಿಗೆ ಏನ್ ಮಾಡ್ತಾರೆ? ತುಂಬಾ ಅನುಯಾಯಿಗಳನ್ನ ಶೋಷಿಸ್ತಾರೆ. ಶೋಷಿಸುವನು ನಿಜವಾದ ಆಚಾರ್ಯ ಅಲ್ಲ. ಮೊನ್ನೆ ಒಂದು ಕೂಡ ಕೋಟ್ ಬಂದಿತ್ತು ನೋಡಿ, ಶಿಲಾಪ್ರಪಾದ್ ಅವ್ರದ್ದು, ಮೇ ಬಿ 2019 ಇತ್ತು ನೋಡಿ, ಅದನ್ನ ನಾನು ಪೋಸ್ಟ್ ಕೂಡ ಮಾಡಿದ್ದೆ. ನಿಜವಾದ ಗುರು ಅಂದ್ರೆ ಯಾರು ಅಂತ ಹೇಳಿ. ಶಿಲಾಪ್ರಪಾದ್ ದಿನ ಒಂದೊಂದು ಕೋಟ್ ಇರುತ್ತೆ, ಓದಿ ಅದನ್ನ, ತುಂಬಾನೇ ಅರ್ಥ ಚೆನ್ನಾಗಿರುತ್ತೆ. ಆಚಾರ್ಯ ಏನಿರ್ತಾನೆ? ಭಗವಂತನ ಒಂದು ರಹಸ್ಯ ಸೇವಕನಾಗಿರ್ತಾನೆ. ರಹಸ್ಯ ಸೇವಕ ಅವನು. ಸೊ ಹೀಗೆ ಅವನು ತನಗೇನ್ ತಿಳಿದಿರುತ್ತೋ, ರಹಸ್ಯ ಸೇವಕ ಯಾಕೆ? ಅವನಿಗೆ ಒಂದು ವಿಷಯ ತಿಳಿದಿರುತ್ತೆ, ಮಹಾಸತ್ಯ. ನಾವೆಲ್ಲ ಏನ್ ತಿಳ್ಕೊಳ್ತೇವೆ, ನನಗೆ ಸತ್ಯ ಗೊತ್ತು ಅಂತ. ಬಟ್ ಆಚಾರ್ಯನಿಗೆ ಮಹಾಸತ್ಯ ತಿಳಿದಿರುತ್ತೆ. ಆ ಮಹಾಸತ್ಯ ಏನಂದ್ರೆ, ಮಾನವ ಸಮಾಜ ಎಲ್ಲ ದುಃಖದಲ್ಲಿ ತುಂಬಿದೆ. ಆ ದುಃಖದ ಮೂಲ ಕಾರಣ ಭಕ್ತಿಯ ಅಭಾವ ಇದೆ. ಅದನ್ನ ನಾನು ಅಲ್ಲಿ ತುಂಬಬೇಕು ಅಂತ ಯಾವ ವ್ಯಕ್ತಿ ಆ ಒಂದು ಸತ್ಯನ ತಿಳ್ಕೊಳ್ತಾನೋ, ಆ ಮಹಾಸತ್ಯದ ಅರಿವನ್ನ ಆಚಾರ್ಯ ಹೊಂದಿರ್ತಾನೆ. ಹಾಗಾಗಿ ಅವನು ಆಚಾರ್ಯ ಭಗವಂತವನೊಂದು ಒಂದು ರಹಸ್ಯ ಸೇವಕನಾಗಿರ್ತಾನೆ. ಈ ಆಗಲೇ ಹೇಳಿದ್ನಲ್ಲ ನಾನು, ಶ್ರಮಯ ಇಲ್ಲಾಂದ್ರೆ ಏನು ಉಳಿದಿದ್ದಲ್ಲ. ಶ್ರಮಯವ ಹಿ ಕೇವಲಂ ಧರ್ಮ ಸ್ವನಿಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಸುಯಃ ನೋತ್ಪಾದಯೇದ್ ಯದೀರತಿಂ ಶ್ರಮ ಏವ ಹಿ ಕೇವಲಂ ಅಂತ ಹೇಳಿ. ಅಂದ್ರೆ ಕೃಷ್ಣ ಇಲ್ಲದ ಏನೇ ಕಾರ್ಯ ಕೆಲಸ ಇದ್ರು ಕೂಡ ಅದು ಕೇವಲ ವ್ಯರ್ಥ ಶ್ರಮ, ವ್ಯರ್ಥ ಅಷ್ಟೇ. ಹೀಗೆ ಅದ್ವೈತಾಚಾರ್ಯರು ನೋಡಿದ್ರು, ಸಮಾಜದಲ್ಲಿ ನೇರವಾಗಿದ್ನೆಲ್ಲ ಕಂಡ್ರು, ಇದೆಲ್ಲ ಆಗ್ತಾ ಇದೆ ವ್ಯರ್ಥ ಶ್ರಮ ಅಲ್ಲಿ ಅಂತ ಹೇಳಿ. ಇನ್ನೊಂದು ಈ ಕೊನೆ 202ನೇ ಪೇಜ್ ನಲ್ಲಿ 3ನೇ ಒಂದು ಸ್ಟಾಂಜನಲ್ಲಿ ಇನ್ನೊಂದು ಕೈದಿಗಳ ಒಂದು ವಿಚಾರವನ್ನ ಹೇಳ್ತಾರೆ. ಮೊದಲ ದರ್ಜೆಯ ಕೈದಿ ಮತ್ತೆ 3ನೇ ದರ್ಜೆಯ ಕೈದಿಯ ಕುರಿತಾಗಿ ಹೇಳ್ತಾರೆ. ಶಿಲಪ್ರಭುಪಾದರು ಇಲ್ಲಿ ಭೌತಿಕ ಜಗತ್ತು ಅನ್ನುವಂಥದ್ದು ಕಾರಾಗೃಹಕ್ಕೆ ಹೋಲಿಸಿದ್ದಾರೆ. ಮೊದಲ ದರ್ಜೆಯ ಕೈದಿ ಹೇಗಿರ್ತಾನೆ? ತುಂಬಾ ಶ್ರೀಮಂತ ಇರ್ತಾನೆ, ಶಕ್ತಿಶಾಲಿ ಆಗಿರ್ತಾನೆ, ಸಂಪನ್ಮೂಲ ಸಂಪತ್ತೆಲ್ಲ ಇರುತ್ತೆ. ಅವನೇನ್ ತಿಳ್ಕೊಳ್ತಾನೆ? ಯಾವಾಗ್ಲೂ ತನ್ನನ್ನ ತಾನು ಸುಖದಿಂದ ಇರೋನು, ಸಂತೋಷದಿಂದ ಇರೋನು ಅಂತ ಅವನು ಭಾವಿಸ್ತಾನೆ. ಆದ್ರೆ ಅವನಿಗೆ ಒಂದ್ ವಿಷಯ ಗೊತ್ತಿಲ್ಲ, ಏನದು? ಸಾವು, ರೋಗ, ವೃದ್ಧಾಪ್ಯ. ಸೊ ಇದ್ರ ಮೇಲೆ ನನಗೆ ನಿಯಂತ್ರಣ ಇಲ್ಲ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ ಮೊದ್ಲೇ ಇಲ್ಲ ಅಂತ ಶಿಲಪ್ರಭುಪಾದರು ಹೇಳ್ತಾರೆ. ಮೊದಲೇ ದರ್ಜೆ ಕೈದಿಗಳು, ಅವ್ರಿಗೆ ಇದು ಗೊತ್ತಿಲ್ಲ. ಯಾರು ಇನ್ನೊಂದು ರೀತಿಯಲ್ಲಿ ಹೇಳಿದ್ರೆ ಅಶ್ರದ್ಧ ದಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಂತ ಹೇಳಿ. ಭಗವಂತನಲ್ಲಿ ಶ್ರದ್ಧೆ ಇಲ್ದವ್ರು ಮರು ಅಂದ್ರೆ ಮತ್ತೆ ಸಂಸಾರಕ್ಕೆ ಬೀಳ್ತಾರೆ ಅನ್ನೋದು. ಅಂದ್ರೆ ಇವ್ರು ಮೊದಲನೇ ದರ್ಜೆ ಕೈದಿಗಳು. 3ನೇ ದರ್ಜೆ ಕೈದಿಗಳು
ಮೂರನೇ ದರ್ಜೆಯ ಕೈದಿಗಳು ಏನಿರ್ತಾರೆ, ಇವರು ಸ್ವಲ್ಪ ಕಡಿಮೆ ಶ್ರೀಮಂತಿಕೆ ಇರುವಂತವ್ರು, ಕಡಿಮೆ ಶ್ರೀಮಂತಿಕೆ ಉಳ್ಳವರು. ಆದ್ರೆ ಇವ್ರು ಏನ್ ಮಾಡ್ತಾರೆ, ಯಾರೆಲ್ಲ ಬಡವರಿದ್ದಾರೆ ನೋಡಿ, ಅವರು ಶ್ರೀಮಂತರನ್ನ ಅನುಸರಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ಲ. ಯಾವುದೇ ಒಂದು ವಿಷಯಕ್ಕೆ ಅವ್ರೇನೋ ಖರೀದಿ ಮಾಡಿದ್ರೆ ತಾವು ಅದೇ ಬೇಕು ಅಂತ ಹೇಳುವಂಥದ್ದು, ಅಥವಾ ಸಂತೋಷವನ್ನ ಹಾಗೇ ಅದು ಸಂತೋಷ ಅಂತ ಹೇಳಿ ಅನ್ಕೊಳ್ಳುವಂಥದ್ದು. ಈಗ ಮೊದಲೇ ದರ್ಜೆ ಕೈದಿಗಳು ಯಾವಾಗ್ಲೂ ಅನುಕರಿಸ್ತಾ ಇರ್ತಾರೆ ಅಂತ. ಈ ಒಂದು ಅನುಸರಣೆ ಮತ್ತೆ ಅನುಕರಣೆ ಅನ್ನುವಂಥ ವ್ಯತ್ಯಾಸ ನಿಮ್ಗೆ ಈಗಾಗ್ಲೇ ಗೊತ್ತಿದೆ, ಸುಮಾರು ಸರಿ ಆ ಪದಗಳು ಬರುತ್ತೆ. ಅವ್ರು ಯಾವಾಗ್ಲೂ ಅನುಸರಣೆ ಮಾಡಲ್ಲ, ಅವ್ರು ಏನ್ ಮಾಡ್ತಿರ್ತಾರೆ, ಆದ್ರೂ ಅನುಸರಣೆ ಮಾಡ್ಲಿ ಅನುಕರಣೆ ಮಾಡ್ಲಿ, ಇದು ಭೌತಿಕ ಜಗತ್ತಾನೆ. ಆದ್ರೆ ಇಲ್ಲಿ ಆ ಮೊದಲ ದರ್ಜೆಯ ಕೈದಿಗಳನ್ನ ಅನುಕರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ. ಮೊದಲ ದರ್ಜೆಯವರು ಯಾರು, ಶ್ರೀಮಂತರು, ಇವರೆಲ್ಲ ಅವರನ್ನ ಅನುಕರಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡುವಂಥವ್ರು ಇವು ಮೂರನೇ ದರ್ಜೆ ಕೈದಿಗಳು. ಆದ್ರೆ ತಮಗೂ ಕೂಡ ಬಂಧನವಿದೆ ಅನ್ನುವಂಥ ಅರಿವು ಕೂಡ ಇಲ್ಲ ಇವರಿಗೆ. ಹೀಗೆ ಎರಡೂ ವರ್ಗಗಳಿಗೂ ಕೂಡ ತಮ್ಮ ಒಂದು ನಿಜವಾದ ಸಮಸ್ಯೆ ಏನು ಅನ್ನುವಂಥದ್ದು ಪರಿವೇನೇ ಇಲ್ಲ ಅನ್ನೋದನ್ನ ಈ ಶ್ಲೋಕದಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ. ಹಾಗಾಗಿ ಆಚಾರ್ಯನ ಕರ್ತವ್ಯ ಏನು ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ತಾರೆ. ಆಚಾರ್ಯನ ಕರ್ತವ್ಯ ಏನು, ಜಗತ್ತಿನ ಒಂದು ನಿಜವಾದ ಹಿತವನ್ನ ಬಯಸುವಂತವ್ರು. ಇದೇ ಶ್ಲೋಕದ ಒಂದು ಪ್ರಮುಖ ಪದವಾಗಿದೆ ನೋಡಿ. ಇಲ್ಲಿ 2ನೇ ಚರಣದಲ್ಲಿದೆ, ವಿಚಾರಕರೇನ ಲೋಕೇರ್ ಕೈಚೇ ಹಿತಹಯ ಅಂತ ಹೇಳಿ. ವಿಚಾರಕರೇ ಲೋಕೇರ್ ಕೈಚೇ ಹಿತಹಯ ಅಂತ ಹೇಳಿ ಅಂದ್ರೆ ಈ ಜನರಿಗೆ ತಾತ್ಕಾಲಿಕ ಸುಖ ಬೇಕಾಗಿಲ್ಲ, ಶಾಶ್ವತ ಹಿತ ಹೇಗೆ ಕೊಡಬೇಕು ಅನ್ನುವಂಥ ಚಿಂತನೆಯಲ್ಲಿ ತೊಡಗಿರುವಂತವನೇ ಆಚಾರ್ಯನ ಒಂದು ಕರ್ತವ್ಯ ಅಂತ ಇಲ್ಲಿ ಹೇಳ್ತಾರೆ. ಹಾಗೆ ನೋಡಿ, ಭಗವದ್ಗೀತೆಯಲ್ಲಿ ಸುಮಾರು ಸರಿ ಈಗ ತಂದೆ ತನ್ನ ಮಗನಿಗೆ ಏನೋ ಒಂದು ಐಷಾರಾಮಿ ವಸ್ತುವನ್ನ ಕೊಡ್ಲಿಕ್ಕೆ ಬೇಡ ಅಂತ ಹೇಳ್ತಾನೆ. ಯಾಕಂದ್ರೆ ಅದನ್ನ ದುರ್ಬಳಕೆ ಆಗ್ಬಹುದು, ಈಗ ನೀನ್ ವಯಸ್ಸಲ್ಲ ಅದು ಉಪಯೋಗಿಸ್ಲಿಕ್ಕೆ ಅಂತ. ಆದ್ರೆ ಅದೇ ಅವನು ತನ್ನ ಕಾಕನ ಬಳಿಗೋ ಚಿಕ್ಕಪ್ಪನ ಬಳಿಗೋ ಹೋದಾಗ ಅವರು ಸಾಮಾನ್ಯವಾಗಿ ಕೊಡಿಸ್ಬಿಡ್ತಾರೆ. ಯಾಕೆ, ಅವ್ರಿಗೆ ಆ ಶಾಶ್ವತ ಹಿತ ಬೇಕಾಗಿಲ್ಲ, ತಾತ್ಕಾಲಿಕವಾಗಿ ಆ ಒಂದು ಮಗು ಹಿತವನ್ನ ಬಯಸ್ತಾನೆ ಕಾಕ. ಆದ್ರೆ ತಂದೆ ಏನು ಶಾಶ್ವತವಾದ ಹಿತ ಬಯಸ್ತಾನೆ. ಹಾಗೆ ಇಲ್ಲಿ ಭಗವಂತ ಕೂಡ ಹೀಗೆ ಆ ಒಂದು ಆಚಾರ್ಯ ಏನಿದ್ದಾರೆ ನಮ್ಮ ದ್ವಿಜರು ಅಂತ ಅವ್ರು ಕೂಡ ನಾವು ಅಲ್ಲಿ ಕರಿತೇವೆ, 2ನೇ ಹುಟ್ಟು ಅಂತ ಹೇಳಿ. ಆ 2ನೇ ಹುಟ್ಟದಲ್ಲಿ ನಮ್ಮ ತಂದೆ ಆಗಿರ್ತಾರೆ, ಯಾರಾಗಿರ್ತಾರೆ, ಗುರುಗಳಾಗಿರ್ತಾರೆ. ಇದ್ರ ಬಗ್ಗೆ ನಿಮ್ಗೆಲ್ಲವೂ ಕೂಡ ಗೊತ್ತು. ದ್ವಿಜ ಬಂಧು ಅಲ್ಲ, ದ್ವಿಜರು ಅಂತ ಹೇಳಿ. ನಾವು ಯಾವಾಗ ಆಗ್ತೇವೆ, ಯಾವಾಗ ನಾವು ಗುರುವಿನ ಸನ್ನಿಧಿಗೆ ಹೋಗ್ತೇವೆ, ಆವಾಗ ನಾವು 2ನೇ ಸಲ ನಮ್ಮ ಹುಟ್ಟು ಆಗತ್ತೆ. ಸೊ ಅಲ್ಲಿ ಅವಾಗ ನಮ್ಮ ತಂದೆಯ ಕಾರ್ಯವನ್ನ, ತಾಯಿಯ ಕಾರ್ಯವನ್ನ, ತಾಯಿ ಆಗಿ ಅವರು ನಮ್ಗೆ ಬರ್ತಾರೆ. ಹೀಗೆ ಆಚಾರ್ಯನ ಕಾರ್ಯ ಏನ್ ಹೇಳ್ತಾರೆ ಇಲ್ಲಿ, ಶಾಶ್ವತ ಹಿತವನ್ನ ಕೊಡುವಂಥವನು ಅಂತ ಹೇಳಿ. ಶಾಶ್ವತ ಹಿತವನ್ನ ಹೇಗೆ ಕೊಡ್ಬೇಕು ಅನ್ನುವಂಥ ಚಿಂತನೆಯಲ್ಲಿ ಇರ್ತಾನೆ ಅವನು. ಮತ್ತೆ ಭೌತಿಕ ಚಟುವಟಿಕೆಗಳನ್ನ ಹೇಗೆ ನಮ್ಮ ಭಕ್ತಿಗೆ ಅನುಕೂಲಕರವಾಗುವ ಹಾಗೆ ನಾವು ಮಾಡ್ಕೊಳ್ಬೇಕು ಅನ್ನೋದು ಕೂಡ ಇಲ್ಲಿ ಹೇಳ್ತಾರೆ. ಯುಕ್ತ ವೈರಾಗ್ಯದ ಕುರಿತಾಗಿ ನೀವು ಕೇಳಿದ್ರ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ. ಫಲ್ಗು ವೈರಾಗ್ಯ, ಯುಕ್ತ ವೈರಾಗ್ಯದ ಕುರಿತಾಗಿ. ಯುಕ್ತ ವೈರಾಗ್ಯದಲ್ಲಿ ಇರ್ಬೇಕು ಅಂತ ಹೇಳಿ, ಭಕ್ತಿಗೆ ಅನುಕೂಲಕರವಾಗುವಂತೆ ನಾವು ವಸ್ತುವನ್ನ ಯುಕ್ತದಿಂದ ಉಪಯೋಗಿಸ್ಕೊಳ್ಳುವಂಥದ್ದು ಅಂತ. ಮತ್ತೆ ಭಗವದ್ಗೀತೆಯಲ್ಲಿ ಇದಂ ಪರಮಂ ಗುಹ್ಯಂ ಮದ್ಭಕ್ತೇಶ್ವಭಿಧಾಸ್ಯತಿ ಅಂತ ಹೇಳಿ, ಈ ನನ್ನ ಸಂದೇಶವನ್ನ ಯಾರು ಎಲ್ರು ಪ್ರಚಾರ ಮಾಡ್ತಾರೋ, ಜನರಿಗೆ ನೀಡ್ತಾರೋ, ಅವನು ನನಗೆ ತುಂಬಾ ಅತ್ಯಂತ ಪ್ರಿಯ ಅಂತ ಹೇಳ್ತಾನೆ. ಹಾಗಾಗಿ ಅದ್ವೈತಾಚಾರ್ಯರು ಇಲ್ಲ ಭಗವಂತನಿಗೆ ತುಂಬಾ ಪ್ರಿಯರಾದಂಥವ್ರು. ಮತ್ತೆ ಇದಕ್ಕಿಂತ ದೊಡ್ಡ ಸೇವೆ ಏನಿದೆ, ಇದಕ್ಕಿಂತ ದೊಡ್ಡ ಸೇವೆ ಯಾವುದು ಬೇರೆ ಬೇಕಾಗಿಲ್ಲ. ಮತ್ತೆ ಇಲ್ಲಿ ಏನ್ ಕಾಣಿಸುತ್ತೆ ನಮಗೆ, ಅದ್ವೈತಾಚಾರ್ಯರ ಒಂದು ವಿನಯತೆ ಕಾಣಿಸುತ್ತೆ. ಯಾಕಂದ್ರೆ ಅದ್ವೈತಾಚಾರ್ಯ ಸ್ವತಃ ಮಹಾವಿಷ್ಣುವಿನ ಅವತಾರನೇ. ಅವರು ಅವತಾರನೇ ತೆಗೆದುಕೊಂಡು ಬಂದವರಂಥದ್ದು. ಭಗವಂತನನ್ನ ಹುಂಕಾರ ಹಾಕಿ ಕರೆದು ಅವರನ್ನ ಅವತರಿಸ್ಕೊಳ್ಳಿಕ್ಕೆ ಹೇಳಿರುವಂಥದ್ದು. ಹೀಗೆ ಅದ್ವೈತಾಚಾರ್ಯ ಏನ್ ತಿಳ್ಕೊಳ್ತಾರೆ, ನಾನೊಬ್ನೇ ಸಮಾಜವನ್ನ ಸುಧಾರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಭಾವಿಸ್ತಾರೆ. ನೋಡಿ, ಸ್ವತಃ ಬಂದು ನಾನೊಬ್ನೇ ಈ ಸಮಾಜವನ್ನ ಸುಧಾರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಭಗವಂತನ ಒಂದು ವೈಯಕ್ತಿಕವಾದ ದರ್ಶನ, ಅವತಾರ ತುಂಬಾನೇ ಅಗತ್ಯ ಇದೆ ಅಂತ ಹೇಳಿ ಅವ್ರು ನಿರ್ಧಾರ ಮಾಡಿದ್ರು. ಸೊ ಹೀಗೆ ಇದೇ ಚಿಂತನೆಯಿಂದ ಅವರು ಮುಂದಿನ ಶ್ಲೋಕದಲ್ಲಿ ಹೇಗೆ ಅವರು ಭಗವಂತ ಅವತಾರಕ್ಕೆ ಕಾರಣರಾದ್ರು ಅನ್ನೋದನ್ನ ನೋಡ್ತೇವೆ. ಸೊ ಒಟ್ಟಾರೆ ಈ ನಾವು ಶ್ಲೋಕದಲ್ಲಿಂದ ಏನ್ ತಿಳ್ಕೊಳ್ತೇವೆ ಅಂತಂದ್ರೆ, ಒಂದು ಈ ನಿಜವಾದ ಆಚಾರ್ಯನ ಹೃದಯ ಹೇಗಿರುತ್ತೆ ಅಂತ. ನಿಜವಾದ ಆಚಾರ್ಯನ ಹೃದಯ ಏನಿರುತ್ತೆ, ಆಂಪತಿ ಇರುತ್ತೆ, ಕರುಣಾಮರಿ ಆಗಿರ್ತಾನೆ, ಅಂದ್ರೆ ಪರಾನುಭೂತಿ ಅವನಲ್ಲಿ ಇರುತ್ತೆ. ಮತ್ತೆ ಸಮಾಜದ ನಿಜವಾದ ಒಂದು ಸಮಸ್ಯೆ ಏನು ಅನ್ನೋದನ್ನ ತಿಳ್ಕೊಂಡಿರ್ತಾನೆ. ಸಮಾಜ ನಿಜವಾದ ಸಮಸ್ಯೆ ಏನು ನಾವು ತಿಳ್ಕೊಂಡಿರೋದು ಭಕ್ತಿಯ ಒಂದು ಅಭಾವ. ಮತ್ತೆ ಮಾಯೆಯ ಒಂದು ಕೈದಿ, ಮಾಯೆಯ ಬಂಧನದಲ್ಲಿ ನಾವಿದ್ದೇವೆ ಅಂತಂದ್ರೆ ನಾವು ಕೈದಿನೇ ಈಗ. ಹೀಗೆ ಮಾಯೆಯ ಕೈದಿಗಳು ತಮ್ಮ ಬಂಧನವನ್ನ ಅರಿಯೋದಿಲ್ಲ ಅಂತ ಹೇಳಿ 3ನೇ ಮತ್ತೆ 1ನೇ ದರ್ಜೆಯವರು ಹೇಳಿರುವಂತದ್ದು. ಮತ್ತೆ ಆಚಾರ್ಯನ ಒಂದು ಗುರಿ ಏನಾಗಿರುತ್ತೆ, ಆಚಾರ್ಯನ ಗುರಿ ಶಾಶ್ವತವಾಗಿ ಹಿತವನ್ನ ಕೊಡುವಂತಹದ್ದು ಸಮಾಜಕ್ಕೆ. ಅದೇ ಶ್ರೀಲ ಪ್ರಭುಪಾದರು ನಮ್ಗೆ ಪರಿಚಯ ಕೊಟ್ಟಿರುವಂತದ್ದು ಕೃಷ್ಣ ಪ್ರಜ್ಞೆ
ಅದೇ ಚೈತನ್ಯ ಮಹಾಪ್ರಭುಗಳ ಮೂಲಕ ಬಂದಿರುವಂತದ್ದು. ಹೀಗೆ ಅದ್ವೈತ ಆಚಾರ್ಯರ ಕರುಣೆಯೇ ಏನಾಯ್ತು, ಚೈತನ್ಯ ಮಹಾಪ್ರಭುಗಳ ಅವತಾರಕ್ಕೆ ಕಾರಣ ಆಯ್ತು ಅನ್ನೋದನ್ನ ನಾವು ಈ ಶ್ಲೋಕದಿಂದ ತಿಳ್ಕೊಳ್ತೀವಿ. ಹರೇ ಕೃಷ್ಣ ಮಾತಾಜಿ. ಹೇಳೋಣ ಮಾತಾಜಿ ಇನ್ನೊಂದು. ಒಂದು ಹೇಳ್ಬಹುದು ಮಾತಾಜಿ. 2 ನಿಮಿಷ ಇರೋದಾ? ಹೌದು ಮಾತಾಜಿ, ಬೇಡ ಮಾತಾಜಿ, ಹ್ಯಾಂಡಿಂಗ್ ಮಾಡಿ. ಹೌದಾ ಮಾತಾಜಿ ಅಟೆಂಡೆನ್ಸ್ ಹಾಕಿ ಮಾತಾಜಿ. ಅಟೆಂಡೆನ್ಸ್ ಹಾಕ್ತೇನೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನನ್ ಕರೆದ್ರ? ಇಲ್ಲ ಮಾತಾಜಿ. ಅಟೆಂಡೆನ್ಸ್ ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲ ಮಾತಾಜಿ ಪ್ರಭುಜಿಗಳಿಗೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಧನ್ಯವಾದಗಳು ನಾಗವೇಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನಿಮ್ಗೂ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. 99 ನಾಳೆಗೆ